V4 ಯು ಎಂದೆಂದಿಗೂ ನಿಮ್ಮೊಂದಿಗೆ ನಾನು ರಾಮದಾಸ್. ಮತ್ತೆ ಸರ್ಕಾರ ಲಾಕ್ಡೌನ್ ಅನ್ನು ವಿಸ್ತರಿಸಿದೆ. ಇನ್ನು ಮುಂದೆ ಎಷ್ಟು ದಿನ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಕರಾವಳಿಯ ಉಭಯ ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಸಾಂಸ್ಕೃತಿಕವಾದಂಥ ಒಂದು ಕ್ಷೇತ್ರ ಈ ಸಂದರ್ಭದಲ್ಲಿ ಒಂದು ತನ್ನದೇ ಆದಂಥ ಒಂದು ಸಮಸ್ಯೆಯನ್ನು ಪಡೆದುಕೊಂಡಿದೆ. ಬಹುಶಃ ಇಡೀ ಕರ್ನಾಟಕಕ್ಕೆ ಹೋಲಿಸಿದರೆ ಇಲ್ಲಿನ ಸಾಂಸ್ಕೃತಿಕ ವಲಯ ಅನ್ನೋದಿದೆ ಅಲ್ಲ, ಅದು ಲಕ್ಷಾಂತರ ಜನರನ್ನು ಒಳಗೊಂಡಿದೆ. ಲಕ್ಷಾಂತರ ಜನ ಅದನ್ನು ನಂಬಿಕೊಂಡು ಇವತ್ತು ಬದುಕ್ತಾ ಇದ್ದಾರೆ. ಅದೊಮ್ಮೆ ಎಲ್ಲೋ ಒಂದು ದಿನ ಎರಡು ದಿನ ನಿಲುಗಡೆ ಆಗ್ತದಂತೆ ಆ ಕಾರ್ಯಕ್ರಮಗಳು ಇಲ್ಲ ಅಂತ ಅನ್ನುವಾಗಲೇ ಆ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗ್ತಾ ಇತ್ತು. ಆದರೆ ಕಳೆದ ಬಾರಿಯ ಒಂದು 90-95 ದಿನಗಳ ಒಂದು ಲಾಕ್ಡೌನ್ ಸಂದರ್ಭ ಈ ಬಾರಿ ಕೂಡ ಅದು ಕೂಡ ಸೀಸನ್ ಟೈಮ್, ಮಾರ್ಚ್ನಿಂದ ಹಿಡಿದು ಮೇ ತಿಂಗಳವರೆಗಿನ ಒಂದು ಆ ಸಂದರ್ಭದಲ್ಲಿ ಇಡೀ ಸಾಂಸ್ಕೃತಿಕ ಲೋಕಕ್ಕೆ ಪೆಟ್ಟು ಕೊಟ್ಟಾಗ ಅದು ಎಷ್ಟು ದೊಡ್ಡ ನಷ್ಟವನ್ನು ಅನುಭವಿಸ್ತದೆ ಅನ್ನೋದು. ಅದರಲ್ಲೂ ಕೂಡ ಏನೋ ಕೆಲವು ಜನ ಅದನ್ನು ಮುನ್ನಡೆಸುವವರು ಇದ್ದರೆ ಅದಕ್ಕಿಂತಲೂ ಬಹಳ ತಳಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ಬಹಳ ಜನ ಅದು ನೆಚ್ಚಿಕೊಂಡಿರುವವರು, ಒಂದೆಡೆಯಲ್ಲಿ ನಮ್ಮ ಕರಾವಳಿಯಲ್ಲಿ ಕೃಷಿ ಬದುಕನ್ನು ನೆಚ್ಚಿಕೊಂಡು ಇದ್ದಂಥವರು ಸಂಜೆಯ ಸಂದರ್ಭದಲ್ಲಿ ಸಾಂಸ್ಕೃತಿಕ ವಲಯಗಳಲ್ಲಿ ಕೆಲಸ ಮಾಡ್ತಾ ಇದ್ದರು ಅಂತನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ ನಾವು ಯಕ್ಷಗಾನ ಕ್ಷೇತ್ರವನ್ನೇ ತೆಗೆದುಕೊಳ್ಳೋಣ. ಮನೆಯಲ್ಲಿ ಕೃಷಿ ಕೆಲಸ ಮಾಡ್ತಾ ಇರೋರು ಅಲ್ಲಿ ಮತ್ತು ಸಂಜೆ ಮತ್ತು ರಾತ್ರಿ ಹೊತ್ತಿನಲ್ಲೂ ಯಕ್ಷಗಾನಕ್ಕೆ ಹೋಗ್ತಾ ಇದ್ರು ಅಂತನ್ನುವಂಥದ್ದು. ಯಕ್ಷಗಾನ ಅಂತ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಆತನ ಒಂದು ಬಹಳ ಇಷ್ಟವಾದಂಥ ಒಂದು ಕ್ಷೇತ್ರವಾಗಿತ್ತು. ಸಾಂಸ್ಕೃತಿಕವಾಗಿ ತಾನು ತೊಡಗಿಸಿಕೊಳ್ಳುವುದಾಗಿತ್ತು. ಅದೊಂದು ರೀತಿಯಲ್ಲಿ ವೃತ್ತಿ ಅಂತ ಹಿಂದೆ ಇರಲಿಲ್ಲ. ಆದರೆ ಇದೀಗ ಕಳೆದ ಕೆಲವು ವರ್ಷಗಳಿಂದೀಚೆಗೆ ಯಕ್ಷಗಾನವು ಕೂಡ ಒಂದು ವೃತ್ತಿಪರವಾದಂಥ ಒಂದು ತಂಡವಾಗಿ ಇವತ್ತು ಬೆಳೆದುಕೊಂಡು ಬಂದಿದೆ. ಲಕ್ಷಾಂತರ ಮಂದಿ ಈ ಒಂದು ಕ್ಷೇತ್ರವನ್ನು ನಂಬಿಕೊಂಡು ಬಂದಿದ್ದಾರೆ. ಆದರೆ ಯಕ್ಷಗಾನ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇಡೀ ಒಂದು ದೇಶದಲ್ಲೇ ನಾವು ತೆಗೆದುಕೊಳ್ಳೋಣ, ಕರಾವಳಿಯ ಭಾಗದಲ್ಲಿ ಅದು ತಂಡೋಪತಂಡವಾಗಿ ಹಲವಾರು ಜನ ಅದನ್ನು ನೆಚ್ಚಿಕೊಂಡು ಮತ್ತು ದೊಡ್ಡ ಒಂದು ಅಭಿಮಾನಿ ಬಳಗವನ್ನು ಕೂಡ ಪಡೆದುಕೊಂಡು ಎಲ್ಲರೂ ಅದನ್ನು ಇಷ್ಟಪಟ್ಟು ನೋಡುವಂಥ ರೀತಿಯಲ್ಲಿ ಬೆಳೆದಿದೆ ಅಂದರೆ ಅದು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಆ ಕ್ಷೇತ್ರವನ್ನು ಇವತ್ತು ಬಹುಶಃ ನಮ್ಮ ಸರ್ಕಾರಗಳು ನೋಡ್ತಾನೆ ಇಲ್ಲ. ಅದರಲ್ಲಿಂತ ಕಲಾವಿದರುಗಳು ಏನು ಮಾಡ್ತಿದ್ದಾರೆ, ಅದನ್ನು ನೆಚ್ಚಿಕೊಂಡಿರೋರು ಏನು ಮಾಡ್ತಾರೆ, ಇವ್ರ ಬಗ್ಗೆ ನಾವು ಏನು ಮಾತಾಡಬೇಕು? ಇವತ್ತು ರಾಜ್ಯ ಸರ್ಕಾರ 16,095 ಜನರಿಗೆ ಕಲಾವಿದರಿಗೆ ನಾನು ಒಂದು 3,000 ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಎಲ್ಲಿ ಮುಟ್ಟಿದೆ, ಯಾರಿಗೆ ಮುಟ್ಟಿದೆ ಅಂತ ನೋಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಸಂಸ್ಕೃತಿ ಇಲಾಖೆಯಲ್ಲಿ ನೋಂದಾಯಿತರಾಗಿರುವವರು ಮಾತ್ರ ಅಂತಂದಾಗ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ನೋಡುವಾಗ ಅದಕ್ಕಿಂತಲೂ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಈ ಕ್ಷೇತ್ರದ ಜನ ಇದ್ದಾರೆ. ಬಹುಶಃ ಇದರ ಬಗ್ಗೆ ಯಾರೂ ನಮ್ಮ ಸರ್ಕಾರದ ಮಟ್ಟದಲ್ಲಿ ಇಂಥ ಆಲೋಚನೆಗಳು ಆಗದೇ ಇದ್ದಂಥ ಸಂದರ್ಭದಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಅಂಥ ಜನರ ಬಗ್ಗೆ ಇವತ್ತು ಅವರ ಒಂದು ಆರ್ಥಿಕವಾದ ಸಂಕಷ್ಟ ಸಂದರ್ಭದಲ್ಲಿ 2 ಹೊತ್ತಿನ ಒಪ್ಪೊತ್ತಿನ ಊಟಕ್ಕಾದರೂ ಅವರಿಗೇನಾದರೂ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಬಹಳ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಿಜವಾಗಿಯೂ ಕೂಡ ಗ್ರೇಟ್. ಬಹುಶಃ ಅವರಿಂದಾಗಿ ಅವರು ಬದುಕಿದ್ದಾರೆ ಅಂತಲೇ ಹೇಳಬೇಕಾಗಿದೆ. 2 ಹೊತ್ತಿನ ಊಟ ಇಲ್ಲದ ಸಂದರ್ಭದಲ್ಲಿ ನೀವು 90 ದಿನ ಅಥವಾ ಇತ್ತೀಚಿನ ಒಂದು 40-45 ದಿನಗಳ ಇನ್ನೂ ಒಂದು 10 ದಿನಗಳು ಅಂತ ಹೇಳುವಾಗ ಅವ್ರು ಎಲ್ಲಿಂದ ಒಂದು ಊಟ ಮಾಡಲಿಕ್ಕಾಗಿ ಅಂದರೆ ಅನ್ನವನ್ನು ಎಲ್ಲಿಂದ ತರಬೇಕು? ಸರ್ಕಾರ ಕೂಡ ಕಿಟ್ಗಳನ್ನು ಕೊಡ್ತಾ ಇಲ್ಲ ಅಂತ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಸಂಘ ಸಂಸ್ಥೆಗಳು ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಈ ಒಂದು ಅಸಹಾಯಕರ ಬಗೆಗೆ ತೆಗೆದುಕೊಳ್ತಾ ಇರುವಂಥದ್ದು ನಿಜವಾಗಿಯೂ ಕೂಡ ಒಂದು ಬಹಳ ಒಳ್ಳೆಯ ಕೆಲಸ ಅಂತಲೇ ಹೇಳಬೇಕಾಗಿದೆ. ಇವತ್ತು ನಮ್ಮ ಜೊತೆಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷ ಧ್ರುವ ಅಂತಲೇ ಕರೆಯಲ್ಪಡುವ ತಾನು ಅದೇ ಕ್ಷೇತ್ರದಲ್ಲಿ ಒಬ್ಬ ಕಲಾವಿದರಾಗಿದ್ದರೂ ಕೂಡ ಅದೇ ಕ್ಷೇತ್ರದಲ್ಲಿ ಇರುವಂಥ ಅಸಹಾಯಕರ ಬಗ್ಗೆ ಸದಾ ಯಾವತ್ತೂ ಈ ಕೋವಿಡ್ ಬರೋದಕ್ಕಿಂತ ಮೊದಲು ಬಹಳ ಹಿಂದೆನೇ ಒಂದು ತನ್ನ ಕನಸನ್ನು ಹೊತ್ತುಕೊಂಡು ತನ್ನದೇ ಆದಂಥ ಒಂದು ಟ್ರಸ್ಟನ್ನು ಕಟ್ಟಿಕೊಂಡು ಯಕ್ಷ ಧ್ರುವ ಅನ್ನುವಂಥ ಟ್ರಸ್ಟನ್ನು ಕಟ್ಟಿಕೊಂಡು ಯಕ್ಷಗಾನ ಕಲಾವಿದರುಗಳು ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿರುವಂಥ ಕಲಾವಿದರುಗಳ ಪರವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಕಳೆದ ಬಾರಿ ಕೂಡ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈ ಬಾರಿಯೂ ಕೂಡ ಕಲಾವಿದರ ಜೊತೆಗೆ ಅವರ ನೋವಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಳೆದ ಬಾರಿ ಕೂಡ ನಾವೆಲ್ಲ ಯಾರು ಎನಿಸಿದಂಥ ರೀತಿಯಲ್ಲಿ ಈ ಒಂದು ರೋಗ ನಮ್ಮನ್ನು ಅಪ್ಪಳಿಸಿರುವಂಥದ್ದು, ಕಲಾವಿದರು ಭಾಳ ದೊಡ್ಡ ಪೆಟ್ಟನ್ನು ಅದು ಕೊಟ್ಟಿತು ಅಂತ ಅನ್ನುವಂಥದ್ದು ಮಾರ್ಚ್ ತಿಂಗಳಲ್ಲೇ ಆರಂಭ ಆಯಿತು. ನೀವು ಸುಮ್ಮನೆ ಕೂತಿಲ್ಲ, ತಮ್ಮ ಟ್ರಸ್ಟ್ನ ಇದರಿಂದ ಬೇರೆ ಬೇರೆ ಕಾರ್ಯಕ್ರಮ ಮಾಡಿಕೊಂಡ್ರೆ ಕಳೆದ ಬಾರಿ ಯಾವ ರೀತಿಯಲ್ಲಿ ಕಲಾವಿದರುಗಳನ್ನು ನೀವು ಬೊಟ್ಟು ಮಾಡಿದ್ರಿ ಸರ್, ನೋಡಿದಿರಿ ಮತ್ತು ಅವರ ಕಷ್ಟಗಳು ಹೇಗಿತ್ತು? ಅಂದರೆ ಕಲಾವಿದರ ಕಷ್ಟಗಳು ಕೋವಿಡ್ ಬಂದ ನಂತರ ಅತಿರೇಕಕ್ಕೆ ಹೋಗಿದೆ. ಅದಕ್ಕಿಂತ ಮೊದಲು ಕೂಡ ಕಲಾವಿದರು ಹೆಚ್ಚಿನವರು ಸಾಧಾರಣ 90% ಕೂಡ ಕಷ್ಟದಲ್ಲಿರುವವರೇ. ಆಯಾಯ ದಿನದಲ್ಲಿ ಹೋಗಿ ಏನಾದರೂ ಕಾರ್ಯಕ್ರಮಗಳು ಸಿಕ್ಕಿದ್ರೆ ಮನೆಯಲ್ಲಿ ತಗೊಂಡು ಹೋಗಿ ಊಟ ಮಾಡುವಂಥ ಪರಿಸ್ಥಿತಿಯ ಕಲಾವಿದರು ಈಗಲೂ ಇದ್ದಾರೆ. ಕೋವಿಡ್ ಬಂದ ನಂತರ ಅಂತೂ
ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಕಲಾವಿದರು ಕೂಡ. ನಮ್ಮ ಫೌಂಡೇಶನ್ ಮೂಲಕ ನಾವು ಕಲಾವಿದರಿಗೆ ಕಳೆದ ವರ್ಷ ಕೂಡ 1,250-1,300 ಮಂದಿ ಕಲಾವಿದರವರೆಗೆ ನಾವು ಆಹಾರದ ಕಿಟ್ಗಳನ್ನು ಸಾಧಾರಣವಾಗಿ ಒಂದು ಸಣ್ಣ ಕುಟುಂಬಕ್ಕೆ ಒಂದು ತಿಂಗಳಿಗೆ ಬೇಕಾಗುವಂತಹ ಪಡಿತರದ ವ್ಯವಸ್ಥೆಯನ್ನು ಕಲಾವಿದರ ಕುಟುಂಬಕ್ಕೆ ನಾವು ಮಾಡಿದ್ದೇವೆ ಅಂತ ನಾನು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದು ಸುಮಾರು 5-6 ಜಿಲ್ಲೆಗಳಿಗೆ ಸೇರ್ತದೆ. ಕಾಸರಗೋಡು ಇಂದ ಹಿಡಿದು ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ ಸಾಧಾರಣ ಈ ಕಲಾವಿದರು, ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಸೇರಿ. ಮತ್ತೆ ಒಂದು ರೀತಿಯ ಆ ಕಷ್ಟ ಆದ್ರೆ ಇನ್ನೊಂದು ದೊಡ್ಡ ಹೊಡೆತ ಕಲೆಯ ಮೇಲೆ ಬೀಳ್ತದೆ. ಏನಂತ ಹೇಳಿದ್ರೆ, ಈ ಕಲಾವಿದರಿಗೆ ಪ್ರದರ್ಶನಗಳಿಲ್ಲದಿದ್ರೆ ಬಹಳ ತೊಡಕಾಗುತ್ತೆ. ಯಾವುದೇ ಕಲಾವಿದನೇ ಆಗಲಿ ಅವನಿಗೆ ನಿತ್ಯ ಪ್ರದರ್ಶನಗಳು ಬೇಕು. ಹೌದು, ಅದು ಇಲ್ಲದಿದ್ರೆ ಕಲಾವಿದ ಅವನ ಪರ್ಫಾರ್ಮೆನ್ಸ್ ಇಂದ ತುಂಬಾ ಹಿಂದೆ ಬರ್ತಾನೆ. ಈಗ ಒಬ್ಬ ಕ್ರಿಕೆಟರ್ಗೆ ಹೇಗೆ ಗ್ರೌಂಡ್ ಅಲ್ಲಿ ಇದ್ದಷ್ಟು ಅವನಿಗೆ ಎಷ್ಟು ಪಳಗ್ತಾನೆ ಅಷ್ಟು ಅವ ಚುರುಕು ಜಾಸ್ತಿ ಆಗ್ತಾನೆ. ಈ ಕಲಾವಿದರು ಕೂಡ ಹಾಗೆ. ಅದಕ್ಕೋಸ್ಕರ ನಾವು ಆನ್ಲೈನ್ ಯಕ್ಷಗಾನವನ್ನು ನಾವು ಕಳೆದ ವರ್ಷ ಪ್ರಾರಂಭ ಮಾಡಿದ್ದೆ. ನಾವು ಪಟ್ಲ ಫೌಂಡೇಶನ್ ಪ್ರಥಮವಾಗಿ ಪ್ರಾರಂಭ ಮಾಡಿದೆವು. ಆಮೇಲೆ ಸಾಧಾರಣವಾಗಿ ತುಂಬಾ ಜನ ಅದನ್ನು ಮಾಡಿದರು. ಇದಕ್ಕೋಸ್ಕರ ಮಾಡಿದೆವು. ಅದಕ್ಕೆ ನಮಗೆ ತುಂಬಾ ಕಲಾವಿದರು ಪ್ರೋತ್ಸಾಹ ಕೊಟ್ಟರು. ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅಂತವರು, ಉಜಿರೆ ಅಶೋಕ್ ಭಟ್ರ ಅಂತವರು, ವಾಸುದೇವರಂಗ ಭಟ್ರ ಅಂತವರು, ಅನೇಕರು ಕಲಾವಿದರು ನಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟರು. ವಾಲಂಟರಿ ಆಗಿ ನಮ್ಮ ಜೊತೆ ಬಂದು ಸೇರಿಕೊಂಡು, ಇಲ್ಲ ನಾವು ಅದನ್ನು ಕೊಡಬೇಕು. ಎರಡನೇದು, ಕಲಾವಿದರು ಅದರಿಂದ ಹಿಂದೆ ಸರಿಬಾರದೆಂಬ ಉದ್ದೇಶ, ಮತ್ತೆ ಪ್ರೇಕ್ಷಕರು ಆ ಗುಂಗಿನಿಂದ ಹೊರ ಹೋಗಬಾರದೆಂಬ ಈ 3 ವಿಭಾಗಗಳನ್ನು ನಾವು ತುಂಬಾ ಈ ಕಲಾವಿದರು ಯೋಚನೆ ಮಾಡಬೇಕಾಗುತ್ತೆ. ಇದು 3 ಕೂಡ ಪ್ರಮುಖವೇ. ಒಂದು, ಅವನ ಹೊಟ್ಟೆಪಾಡು. ಎರಡನೇದು, ಅವನ ಪ್ರದರ್ಶನದಿಂದ ವಿಮುಖನಾಗಬಾರದು. ಮೂರನೇದು, ಆ ಪ್ರೇಕ್ಷಕರನ್ನು ಹಾಗೆ ಹಿಡಿದುಕೊಳ್ಳುವಂತ ಒಂದು ಪ್ರಯತ್ನ. ಒಂದು ತಿಂಗಳು ನೀವು ಒಂದು ನ್ಯೂಸ್ ಹಾಕುವುದನ್ನು 10 ದಿವಸ ನಾವು ನೋಡದೆ ಕೂತ್ರೆ ಮತ್ತೆ ಮರುದಿವಸ ನಮಗೆ ನೋಡ್ಬೇಕಂತ 11ನೇ ದಿವಸ ನೋಡ್ಬೇಕಂತ ಅನಿಸುದಿಲ್ಲ. ನೋಡೋಕೆ ತೊಂದರೆ ಇಲ್ಲ ಅಂತೇಳಿ ಆಗುತ್ತೆ. ನಿತ್ಯ ಪೇಪರ್ ಓದೋವನಿಗೆ 10 ದಿನ ಬಿಟ್ರೆ ಮತ್ತೆ 11ರಿಂದ ಓದ್ಬೇಕಂತ ಕಾಣುದಿಲ್ಲ. ಓದುತ್ತಾ ಇರುವಾಗಲೇ ಮತ್ತೆ ಮರುದಿವಸ ಓದದೇ ಇದ್ರೆ ಅವನಿಗೆ ಹುಚ್ಚಿಡಿದಾಗ ಆಗ್ತಾರೆ. ಈ ರೀತಿಯ ಹಾಗೆ ಈ ಕಲಾವಿದನ ಒಂದು ಕಲಾವಿದರಿಗೆ ದೊಡ್ಡ ಕೊರತೆ ಅಲ್ಲಿ. ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವೆಲ್ಲರೂ ಕಲಾವಿದರು ಒಗ್ಗಟ್ಟಾಗಿ ಸೇರಿ ಅದರ ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ. ಈ ಕಳೆದ ಬಾರಿ ನೀವು ಹೇಳಿದ ಹಾಗೆ ಅದು ಆ ರೀತಿಯ ಪ್ರಾಕ್ಟೀಸ್ ಇಲ್ಲದೆ ಹೋದರೆ ತೊಂದರೆಗಳಾಗ್ತವೆ ಅಂತ ಅನ್ನೋದು. ಆದರೆ ಬಹಳ ದೊಡ್ಡ ಗ್ಯಾಪ್ ಆಯಿತು, 90 ದಿನಗಳ ಗ್ಯಾಪ್ ಆದದ್ದು. ಅದೆಲ್ಲೋ ಕೆಲವು ಪ್ರದರ್ಶನಗಳಿಗೆ ತುಂಬ ತೊಡಕುಂಟಾಯ್ತಾ? ಅಲ್ಲ, ಆ ಗ್ಯಾಪಲ್ಲೂ ತೊಡಕಾಯಿತು, ಆ ನಂತರವೂ ತೊಡಕು ತುಂಬ ಆಗಿದೆ ಆ ಪರಿಸ್ಥಿತಿಯಿಂದಾಗಿ. ಯಾಕೆಂತೇಳಿ ಈಗ ನಮ್ದು ಏನಂತ ಹೇಳಿದ್ರೆ ಬಯಲಾಟಗಳು, ಸಾಧಾರಣ ಕೆಲವು ಹರಕೆ ಆಟಗಳು ಇಂಥದ್ದಲ್ಲಿ ಇರ್ತದೆ. ಇದನ್ನು ಕೇವಲ ದುಡ್ಡಿದ್ದವರು ಆಡಿಸಬೇಕು, ಹರಕೆ ಹೇಳಿದವರು ಆಡಿಸ್ತಾರೆ. ಬಾಕಿ ಪ್ರದರ್ಶನಗಳು, ಕೆಲವು ಮೇಳಗಳನ್ನು ಕೆಲವು ದುಡ್ಡಿದ್ದವರು ಅಥವಾ 10 ಸಂಸ್ಥೆಗಳು ಹೀಗೆ ಸೇರಿ, ಕೆಲವು ಸಂಘ ಸಂಸ್ಥೆಗಳು ಸೇರಿ ಆಡಿಸುವುದು. ಎಲ್ಲರ ಪರಿಸ್ಥಿತಿ ಡೋಲಾಯಮಾನವಾಯಿತು. ಅಂದ್ರೆ ಯಾವ ಹಂತದಲ್ಲಿದ್ರು ಅದಕ್ಕಿಂತ ಅರ್ಧಕ್ಕಿಂತ ಕೆಳಗೆ ಇಳಿದ್ರು ಕೆಲವರು. ಆಡಿಸುವಂತ ಪರಿಸ್ಥಿತಿ ಇಲ್ಲ ಕೆಲವರಿಗೆ. ಆವಾಗ ಈ ಎಲ್ಲ ಹೊಡೆತ ಕಲೆ ಮತ್ತೆ ಕಲಾವಿದರ ಮೇಲೆ ಬೀಳ್ತದೆ. ಇಂಥ ಹೊಡೆತಗಳನ್ನು ತಿನ್ಬೇಕಾಯ್ತು. ಪ್ರದರ್ಶನಗಳನ್ನು ಮಾಡದೇ ಇದ್ದರೆ ಕಲಾವಿದರು ಏನ್ ಮಾಡಬಹುದು? ಹೌದು ಹೌದು. ಈ ಸಂದರ್ಭದಲ್ಲಿ ಒಂದು ಯಕ್ಷಗಾನವನ್ನು ಪ್ರದರ್ಶನ ಮಾಡುವುದು ಮತ್ತು ಅದಕ್ಕೆ ತಗುಲುವಂಥ ಖರ್ಚು ಇದೆಲ್ಲವನ್ನು ಕೂಡ ಸರಿದೂಗಿಸಲಿಕ್ಕೆ ಅವರು ಸಾಧ್ಯ ಆಗದಂಥ ಪರಿಸ್ಥಿತಿ. ಈ ಕಡೆಯಲ್ಲಿ ಅದು ಅದನ್ನು ರದ್ದುಪಡಿಸುವಂತೆ ಇಲ್ಲೂ ಕೂಡ ಒಂದೇ ಎಲ್ಲೋ ಹರಕೆ ಆಟವೂ ಕೂಡ ಇರಬಹುದು ಅಂತ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಬಹುಶಃ ತಾವು ಒಂದಷ್ಟು ಪ್ರದರ್ಶನಗಳನ್ನು ಆ ನಂತರದಲ್ಲಿ ಮತ್ತೆ ಕೊಟ್ಕೊಂಡು ಬಂದ್ರಿ, ಕೊನೆಯ ತನಕ ಕೂಡ ಬಂತು. ಎಲ್ಲೋ ಮಾರ್ಚ್ ಬಹುಶಃ ಕಳೆದ ಬಾರಿ ಅದು ಒಮ್ಮೆ ಮತ್ತೆ ನಿಲುಗಡೆಯಾದಾಗ ಮತ್ತೆ ಒಂದಷ್ಟು ಪ್ರದರ್ಶನಗಳನ್ನು ಬುಕ್ ಮಾಡಿರ್ತಾರೆ. ಅವರ ಪರಿಸ್ಥಿತಿಗಳು ಏನು? ಅಲ್ಲ, ಅವರು ಪಾಪ ತುಂಬಾ ನಷ್ಟ ಅನುಭವಿಸಿದ್ರು. ಬುಕ್ ಮಾಡಿರ್ತಾರೆ, ಕೆಲವು ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿರ್ತಾರೆ, ಎಲ್ಲೆಲ್ಲ ಫ್ಲೈಟ್ ಟಿಕೆಟ್ ಎಲ್ಲ ಮಾಡಿಸಿ ಕೆಲವು ಬಂದಿರ್ತಾರೆ, ಊರಿಗೆ ಬಂದಿರ್ತಾರೆ ದೂರದಿಂದ ಅವರು. ಇದು ಎಲ್ಲವೂ ನಷ್ಟವೇ ಅವರಿಗೆ ಪಾಪ. ಅವರಿಗೂ ತುಂಬಾ ಹೊಡೆತವೆ. ಇನ್ನು ಅದನ್ನು ಕೆಲವು ಹರಕೆಯನ್ನು ಮಾಡಿಸದೇ ಗೊತ್ತಿಲ್ಲ ಕೆಲವರಿಗೆ, ಹರಕೆ ಆಟಗಳನ್ನು ಇನ್ನು ಮುಂದಕ್ಕೆ ಯಾವುದೋ ಡೇಟ್ಗಳಿಗೆ ಮುಂದೆ ಹಾಕ್ತಾರೆ. ಹಾಗೆ ತುಂಬಾ ನಷ್ಟ, ಅದರಿಂದಾಗಿ ನಷ್ಟ ಅನುಭವಿಸಿದ್ದಾರೆ. ಓಕೆ, ಒಬ್ಬರು ಕರೆಯಲ್ಲಿದ್ದಾರೆ, ಗಂಗೋಳಿಯಿಂದ ವಜ್ರೇಶ್ ಅವರು. ನಮಸ್ಕಾರ ವಜ್ರೇಶ್. ನಮಸ್ತೆ ಸರ್, ನಾನು ವಜ್ರೇಶ್ ಮಾತಾಡ್ತೀನಿ. ಬಜಗೋಳಿಯಿಂದ ಮಾತಾಡಿ. ನಮ್ಮ ಪಟ್ಲದ ದೊಡ್ಡ ಅಭಿಮಾನಿ. ನಮಸ್ಕಾರ. ನಮಸ್ಕಾರ ಸರ್, ನೀವು ತುಂಬಾ ಕಾಲದಿಂದ ಹೆಲ್ಪ್ ಮಾಡಿದಾಗ ಇನ್ನಷ್ಟು ನಿಮ್ಗೆ ದೇವರು ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು. ದೇವರ ಸೇವೆ. ಖುಷಿ ಆಗುದು ಸರ್, ನಮ್ಮ ಕಲಾವಿದರಿಗೆ ಒಂದು ಹೆಲ್ಪ್ ಮಾಡ್ತೀವಿ. ಆಗ್ಲಿ, ನಿಮ್ಮಂತವರ ಆಶೀರ್ವಾದ ಸಹಕಾರ ನಾವು ಏನೂ ಅಲ್ಲ. ಇರ್ತಾರೆ ಸರ್, ನಮ್ದೆಲ್ಲ ಆಶೀರ್ವಾದ ಯಾವತ್ತು ತನಕ ಇರ್ತದೆ. ಥ್ಯಾಂಕ್ ಯು ವಜ್ರೇಶ್, ಥ್ಯಾಂಕ್ ಯು.
ಈಗ ಮತ್ತೆ ಈ ಒಂದು ಲಾಕ್ಡೌನ್ ಬಂದಂಥ ಸಂದರ್ಭದಲ್ಲಿ ಒಮ್ಮೆಗೆ ಈಗ ಕಲಾವಿದರ ಜೊತೆ ಯಕ್ಷಗಾನ ಕಲಾವಿದರುಗಳು ಮತ್ತೆ ಅಂದರೆ ಆಲ್ರೆಡಿ ಅದು ಬ್ರೇಕ್ ಆಗಿರೋದ್ರಿಂದ ಅಲ್ಲಿ ಸಂಬಳ ಇಲ್ಲ, ಮತ್ತೆ ಸಂಬಳ ಅದು ಇರುವುದಿಲ್ಲ. ಈಗ ಮತ್ತೆ ಇವತ್ತು ಒಂದಷ್ಟು ಲಾಕ್ಡೌನ್ಗಳು, ಇದನ್ನು ಹೇಗೆ ಭರಿಸಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಯಾರಿಗಾದರೂ ಕಷ್ಟವೇ, ಭರಿಸಲಿಕ್ಕೆ ಕಷ್ಟವೇ. ಬಟ್ ಸಾಧಾರಣ ಮೇ 25ರವರೆಗೆ ಹೆಚ್ಚಿನ ಮೇಳಗಳು, ಬಹುತೇಕ ಮೇಳಗಳು ಮೇ 25ರವರೆಗೆ ಬುಕ್ ಆಗಿರ್ತವೆ. ಹೌದು. ಆ ಸಮಯದಲ್ಲಿ ನೀವಾಗ ಹೇಳಿದಾಗೆ ಅದು ದೊಡ್ಡ ಹೊಡೆತ ಬಿತ್ತು. ಅದು ಕೂಡ ಹೆಚ್ಚಿನ ಮೇಳಕ್ಕೆ ಸಂಬಂಧಪಟ್ಟವರು ಆಯಾಯ ಮೇಳದ ಕಲಾವಿದರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಕೆಲವು ಮೇಳದಲ್ಲಿ ನಾನು ಕೇಳಿ ತಿಳಿದುಕೊಂಡೆ. ಒಳ್ಳೆಯ ವಿಚಾರವೇ, ನಾವು ತುಂಬ ಸಂತೋಷ ಪಡ್ತೇವೆ ಅದರ ಬಗ್ಗೆ. ಕೆಲವು ಮೇಳದವರಿಗೆ ಅಂಥ ಪರಿಸ್ಥಿತಿ ಇಲ್ಲ ಪಾಪ, ಅದನ್ನು ಮುನ್ನಡೆಸುವವರೇ ತುಂಬ ಆರ್ಥಿಕವಾಗಿ ತುಂಬ ಹಿಂದುಳಿದವರಾಗಿರ್ತಾರೆ. ಕಳೆದ ವರ್ಷ ಕೆಲವು ಮೇಳದವರಿಗೆ ಅವರವರಾಗಿ ಕಲೆಕ್ಷನ್ ಮಾಡಿಕೊಂಡು ಕೆಲವು ಕಲಾವಿದರೆಲ್ಲ ಸೇರಿ, ನಮ್ಮ ಮಧುರ್ ರಾಧಾಕೃಷ್ಣನ್ ಅವರಂಥ ಹಿರಿಯ ಕಲಾವಿದರು, ಸರಪಡೆ ಅಶೋಕ್ ಶೆಟ್ಟರ್ ಅಂತವರೆಲ್ಲ ಸೇರಿ ಕೆಲವು ಕಲಾವಿದರಿಗೆ ಹೊರಗಡೆಯಿಂದ ಕೆಲವು ಕಲೆಕ್ಷನ್ ಮಾಡಿ ಕೆಲವು ಅಸಹಾಯಕ ಕಲಾವಿದರಿಗೆ ಎಲ್ಲ ದೇಣಿಗೆಯಾಗಿ ಕೊಟ್ಟರು. ಅದೇ ಕೊಟ್ಟದ್ದನ್ನು ಸಂತೋಷ ಪಡಬೇಕೇ ಹೊರತು ಕೊಡ್ಲಿಲ್ಲ ಎಂಬುದಾಗಿ ಯಾರು ಕೊಡ್ಲಿಲ್ಲ ಯಾರನ್ನು ಹೇಳಿ ಈ ಪರಿಸ್ಥಿತಿಯಲ್ಲಿ ಯಾರನ್ನು ಕೈ ತೋರಿಸುವಾಗಿಲ್ಲ. ಒಂದು ನಡುವೆ ವಿಟ್ಲದಿಂದ ಹಮೀದ್ ಅವರಿದ್ದಾರೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಹಮೀದ್ ಅವರೇ, ಮಾತಾಡಿ. ಹಲೋ, ನಮಸ್ತೆ. ನಾನು ವಿಟ್ಲದಿಂದ ಹಮೀದ್ ವಿಟ್ಲ, ಪತ್ರಕರ್ತರು. ಮಾತಾಡಿ ಸರ್. ನಮಸ್ಕಾರ. ಹಲೋ. ಕೊರೋನಾದಿಂದಾಗಿ ಕಲಾವಿದರಿಗೆ ನೆಲೆ ಇಲ್ಲದಂತಾಗಿದೆ. ಈ ರೀತಿಯ ಅಶಕ್ತ ಕಲಾವಿದರ ಉಳಿವಿಗಾಗಿ ಪಟ್ಲ ಫೌಂಡೇಶನ್ ಯಾವ ರೀತಿ ನೆರವು ನೀಡಬಲ್ಲದು? ಓಕೆ, ಧನ್ಯವಾದಗಳು ಹಮೀದ್ ಅವರೇ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನನಗೂ ಕೂಡ ಅದನ್ನೇ ಕೇಳಬೇಕಿತ್ತು. ಈ ಬಾರಿಯ ಈ ಲಾಕ್ಡೌನ್ ಆಗುವ ಸಂದರ್ಭದಲ್ಲಿ ಸಂಬಳ ಕೂಡ ಇಲ್ಲದೆ ಅವರು ಹೋಗುವಂಥ ಪರಿಸ್ಥಿತಿ, ಸಂಬಳ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ಮೇಳಗಳಿಗೆ ಅಂತ ಅನ್ನುವಂಥದ್ದು ಯಾವ ರೀತಿಯಲ್ಲಿ ನೋಡಿ. ನಾನು ಪಾವಂಜೆ ಮೇಳದಲ್ಲಿ ಕಲಾವಿದ ಅಥವಾ ಸಂಚಾಲಕ ಏನೇ ಇರ್ಬೋದು, ಹೊಸದಾಗಿ ಪ್ರಾರಂಭವಾದ ಮೇಳ. ನಮ್ಮ ಮೇಳದಲ್ಲಿ ಈಗ ಮೇ 25ರವರೆಗೆ ಎಷ್ಟು ಕ್ಯಾಂಪ್ಗಳು ಬುಕ್ ಆಗಿದೆ ಅಥವಾ ಕ್ಯಾನ್ಸಲ್ ಆಗಿದೆ ಅದನ್ನು ನಾವು ಗಮನಕ್ಕೆ ತಗೊಂಡು ನಮ್ಮ ಮೇಳದ ಎಲ್ಲ ಕಲಾವಿದರಿಗೆ ಸುಮಾರು 43 ಜನ ಕಲಾವಿದರಿಗೆ ಕೂಡ ಈ 6 ತಿಂಗಳ ಎಲ್ಲ ಪೇಮೆಂಟನ್ನು ನಾವು ಮಾಡಿದ್ದೇವೆ. 6 ತಿಂಗಳ ಎಲ್ಲ ಯಾವುದೇ ರಜೆಯ ಸಂಬಳವನ್ನು, ಅದರಲ್ಲಿ ಕೋವಿಡ್ನ ರಜೆಯಿಂದ ಆಗಿರಲಿ ಯಾವುದೇ ರಜೆಯ ಸಂಬಳವನ್ನು ಅವರಿಗೆ ಕಡಿತ ಮಾಡಲಿಲ್ಲ. ಆದರೆ ನಿಮಗೆ ಪ್ರಸಂಗಗಳು ನಡೆಯುವುದಿಲ್ಲ ಅಥವಾ ಸಂಘಟಿತರಿಂದ ಇಲ್ಲ, ಬಂದಿಲ್ಲ, ನಮಗೆ ಬಂದಿಲ್ಲ. ಅದನ್ನು ನಾವು ಆಡಳಿತ ಮಂಡಳಿಯೇ ಸೇರಿ, ಪಾವಂಜೆ ಕ್ಷೇತ್ರದ ಆಡಳಿತ ಮಂಡಳಿ ನಮಗೆ ಆ ಮಟ್ಟಿಗೆ ನಾವು ಅವರಿಗೆ ಕಲಾವಿದರ ನೆಲೆಯಲ್ಲಿ ಯಾವ ರೀತಿ ಅಭಿನಂದನೆ ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಪಾವಂಜೆ ಕ್ಷೇತ್ರದ ಆಡಳಿತ ಮಂಡಳಿ ಆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಾವೆಲ್ಲ ಸೇರಿ ಆ ಕಲಾವಿದರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಎರಡನೇದಾಗಿ ಈಗ ಹಮೀದ್ ಕೇಳಿದ ಪ್ರಶ್ನೆಯನ್ನೇ ತಾವುಗಳು ಉಲ್ಲೇಖಿಸಿದ್ರಿ, ಪಟ್ಲ ಫೌಂಡೇಶನ್ ಯಾವ ರೀತಿ ನೆರವು ಮಾಡಿದೆ ಅಂತ. ಕಳೆದ ವರ್ಷವೂ ಹಾಗೆ ಸಾಧಾರಣ 1300ರವರೆಗೆ ಕಲಾವಿದರಿಗೆ ನಾವು ಆ ಕಿಟ್ ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಒಂದು ಆ ಕಿಟ್ಟಿನ ಒಂದು ಮೊತ್ತ ಆಗಿರಬಹುದು, ಅಥವಾ ಈ ನಮ್ಮ ವಾಲಂಟಿಯರ್ ಆಗಿ ಕೆಲವು ಘಟಕಗಳು ಹೋಗಿ ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ಕೂಡ ನಮ್ಮ ಬಂಧುಗಳು ಹೋಗಿ ಆ ಕಲಾವಿದರ ಮನೆಗೆ ತಲುಪಿಸಿದಂಥ ರೀತಿ ಇದೆಯಲ್ಲ, ಅದನ್ನು ಯಾವ ರೀತಿ ಹೇಳಿದ್ರು ಅದು ನಮ್ಮ ಮೇಲಿನ ಅಭಿಮಾನ ಎಷ್ಟಿರಬಹುದು ಎಂಬುದಾಗಿ ನೀವು ಯೋಚನೆ ಮಾಡಿ. ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೆದರುವಂತ ಸಂದರ್ಭದಲ್ಲಿ ಕೂಡ ಈ ವರ್ಷ ಸ್ವಲ್ಪ ಕೇರ್ಲೆಸ್ ಆಗಿದೆ ಜನರಿಗೆ. ಕಳೆದ ವರ್ಷ ಪರಿಸ್ಥಿತಿ ಹಾಗಿದ್ರೂ ಕೂಡ ಕಲಾವಿದರ ಹತ್ತಿರ ಹೋಗಿ ಅವರ ಮನೆಗೆ ಹೋಗಿ ತಲುಪಿಸಿ ಬಂದಿದ್ದಾರೆ. ಹಾಗಾದ್ರೆ ನಾನು ಯಾವ ರೀತಿ ಅವರಿಗೆ ಕೃತಜ್ಞತೆ ಹೇಳಿದ್ರು ನಮ್ಮ ಪಟ್ಲ ಫೌಂಡೇಶನ್ ಘಟಕದ ಬಂಧುಗಳಿಗೆ ಸಾಕಾಗ್ಲಿಕ್ಕಿಲ್ಲ. ಆ ಕಲಾವಿದರಿಗೆ ನಡುವೆ ಸದಾಶಿವಮೀನವರು ಮಂದರ್ತಿಯಿಂದ. ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಪಟ್ಲ ಭಾಗವತರಿದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ಅಮೀನ್ ರೇ. ನಮಸ್ಕಾರ ಭಾಗವತ್ರೆ. ಅಮೀನ್ ರೇ, ಹೇಳಿ. ಖುಷಿ ಆಯ್ತು, ಮನಸ್ಸಿನ ಅಂತರಾಳದ ಮಾತು ಬಾರಿ ಖುಷಿ ಆಯ್ತು. ಥ್ಯಾಂಕ್ ಯು. ತುಂಬಾ ಕಲಾವಿದರಿಗೆ ಒಂಥರ ನೀವು ಕಾಮಧೇನು ಇದ್ದ ಹಾಗೆ ಇದನ್ನೇ ಮುಂದುವರಿಸಿ ಮತ್ತೆ ಆದಷ್ಟು ಬೇಗ ಕಾರ್ಯಕ್ರಮ ಕೊಡುವಂತೆ ಬ್ರಹ್ಮಾಂಬೆ, ಪಾವಂಜೆ ದೇವರು, ಸುಬ್ರಹ್ಮಣ್ಯ ದೇವರು ನಿಮಗೂ ಅನುಗ್ರಹ ಕೊಡ್ಲಿ, ಅದರ ಭಾಗವಹಿಸಲಿಕ್ಕೆ ನಮಗೂ ಅವಕಾಶ ಸಿಗ್ಲಿ ಅಂತ ಹಾರೈಸ್ತೇವೆ. ಥ್ಯಾಂಕ್ ಯು ಅಮೀರ್. ನಾವೆಲ್ಲರೂ ಸೇರಿ ಅಷ್ಟೇ ಕೈ ಮುಗಿಬೇಕಷ್ಟೇ. ಕಲಾವಿದರಿಗೋಸ್ಕರ ನಮ್ಮ ಇನ್ಸೂರೆನ್ಸ್ ನಲ್ಲಿ ಅಥವಾ ಎಲ್ಲ ರೀತಿಯಲ್ಲಿ ತುಂಬಾ ಹೆಲ್ಪ್ ಮಾಡುವಂತ ಒಬ್ಬ ಮಂದಾರ್ತಿ ಮೇಳದ ಒಬ್ಬ ಶ್ರೇಷ್ಠ ಭಾಗವತ, ಕಾಳಿಂಗನವರ ಜೊತೆ ತಿರುಗಾಟ ಮಾಡಿದ ಭಾಗವತರು. ಥ್ಯಾಂಕ್ ಯು ಅಮೀನ್ ರೇ. ಅದೇ ಹೇಳ್ತಾ ಇದ್ರಿ, ಅಂದ್ರೆ ಈ ಬಾರಿ ಕೂಡ ಸಾಧಾರಣ ನಮಗೆ ಈಗ ಪ್ರಾರಂಭ ಮಾಡಿದ್ದೇವೆ ಅಷ್ಟೇ. ಮೊನ್ನೆ ಕಾಸರಗೋಡು ಜಿಲ್ಲೆಯಲ್ಲಿ ತುಂಬಾ
ಕೆಲವು ಕಿಟ್ಗಳನ್ನು ಅಲ್ಲಿ ಆಯಾ ಘಟಕದವರು ಆ ಕಲಾವಿದರ ಮನೆ ಮನೆಗೆ ತಲುಪಿಸಿದ್ರು. ಇವತ್ತು ಬೆಳಿಗ್ಗೆ ನಮ್ಮ ಮಂಗಳೂರು ಪರಿಸರದ ಕಲಾವಿದರಿಗೆ ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ರು ಹಸ್ತಾಂತರ, ಕೆಲವು ಕಲಾವಿದರಿಗೆ ಮಂಗಳೂರು ಘಟಕದ ನೇತೃತ್ವದಲ್ಲಿ ಹಸ್ತಾಂತರ ಮಾಡಿದರು. ಹೀಗೆ ಸುಮಾರು 1,500,000ವರೆಗೆ ನಮಗೆ ಈ ಸಲ ಕಲಾವಿದರ ಹೆಸರು ನೋಂದಾಯಿತಾಗಿದೆ ಈ ಕಿಟ್ಗಳಿಗೆ. ಯಕ್ಷಗಾನ ಕ್ಷೇತ್ರದ ಕಲಾವಿದರುಗಳಿಗೆ, ಯಕ್ಷಗಾನ ಕ್ಷೇತ್ರದ ಕಲಾವಿದರು. ಇದರಲ್ಲಿ ಈಗ ವೃತ್ತಿಪರ ಕಲಾವಿದರು, ಪ್ರಸ್ತುತ ವೃತ್ತಿಯಲ್ಲಿರುವ ಕಲಾವಿದರು ಇದ್ದಾರೆ. ವೇಷಭೂಷಣವನ್ನು ತಯಾರು ಮಾಡುವಂತ ಕೆಲವು ಕಲಾವಿದರಿದ್ದಾರೆ, ಚೆಂಡೆಮದ್ದಳೆಯನ್ನು ತಯಾರು ಮಾಡುವಂತ ಕಲಾವಿದರು, ರಿಟೈರ್ಮೆಂಟ್ ಆದ ಕಲಾವಿದರು. ಉದಾಹರಣೆಗೆ ನನ್ನ ಹೆಸರು ಯಾವ ಕಲಾವಿದರದ್ದು ಬೇಡ, ಈ ರಿಟೈರ್ಮೆಂಟ್ ಆದ ಕಲಾವಿದರು ಕೂಡ ಇದರಲ್ಲಿ ಇದ್ದಾರೆ. ಸುಮಾರು ನಮಗೆ 1,600ರವರೆಗೆ ನೋಂದಾಯಿತಾಗಿದೆ. ಅದನ್ನೀಗ ಹಂಚುವಂತ ಪ್ರಕ್ರಿಯೆಯಲ್ಲಿ ನಾವು ತೊಡಗಿದ್ದೇವೆ. ಕಿಟ್ಗಳೆಲ್ಲ ರೆಡಿ ಆಗಿದೆ. ಆದಷ್ಟು ನಮ್ಮಿಂದ ಆದಷ್ಟು ಪ್ರಯತ್ನವನ್ನು ನಾವು ಮಾಡ್ತೀವಿ. ಸಾಧಾರಣ ಒಂದು ತಿಂಗಳಿಗೆ ಆಗುವಷ್ಟು ಒಂದು ಆಹಾರ ಪದಾರ್ಥ, ಹೌದು, ಒಂದು 25 kg. ನಾವು ಅಂದ್ರೆ ಕೆಲವರು ಹೇಳಿದ್ರು ನೀವು ಸ್ವಲ್ಪ ಕಡಿಮೆ ಮಾಡಿ ಬಾಕಿದ್ದವರಿಗೆ ಕೊಡ್ಬೋದಲ್ಲ ಅಂತ. ಅಂದ್ರೆ ನಮ್ಗೆ ಅದು ಅಷ್ಟು ಇಷ್ಟ ಇಲ್ಲ. ಕೊಟ್ಟ ನಂತರ ಒಬ್ರಿಗೆ ಒಂದು ಸ್ವಲ್ಪ ನೆಮ್ಮದಿ ಆಗಬೇಕು ಆಯಾ ಕುಟುಂಬಕ್ಕೆ. ಹಾಗಾಗಿ ನಾವು ಕಳೆದ ವರ್ಷ ಕೂಡ ಏನ್ ಕೊಟ್ಟಿದ್ದೇವೋ ಅದನ್ನೇ ಈ ವರ್ಷ ಕೂಡ ಪುನರಾವರ್ತಿಸ್ತೇವೆ. ಒಂದು 25 kg ಅಕ್ಕಿ, ಅದು ಕೂಡ ಬ್ರ್ಯಾಂಡೆಡ್ ಅಕ್ಕಿ, ಆಪಲ್ ಬ್ರ್ಯಾಂಡೆಡ್. ನಮ್ಮ ಈ ಕಡೆ ಬೇಕಾಗಿ ಅದನ್ನು ತಗೊಂಡೆವು. ಮತ್ತೆ ಉತ್ತರ ಕನ್ನಡದ ಸೈಡ್ಗೆ ಅವರಿಗೆ ಈ ಅಕ್ಕಿ ಆಗಲ್ಲ, ಅದಕ್ಕಾಗಿ ಅಲ್ಲಿದ್ದ ಬೇರೆ ಒಂದು ಬೆಳ್ತಿಗೆ ಈ ಟೈಪಿನ ಅಕ್ಕಿಯನ್ನು ನೋಡಿ ಅವರಿಗೆ ಅನುಕೂಲ ಆಗುವ ಹಾಗೆ ಮಾಡ್ತಾ ಇದ್ದೇವೆ. ಮತ್ತೆ ಸಂಬಾರ ಪದಾರ್ಥ, ಸಕ್ಕರೆ, ಚಾವಡಿದ ಬಿಸ್ಕೆಟ್ ಇಂದ ಹಿಡಿದು ಬಟ್ಟೆ ತೊಳೆಯುವ ಸೋಪು, ಮೈಗೆ ಹಾಕುವ ಸೋಪಿಂದ ಹಿಡಿದು ಎಲ್ಲ ಸಾಧಾರಣ ಎಲ್ಲ ಐಟಮ್ಸ್ಗಳು ಅದರಲ್ಲಿ ಸೇರಿರುತ್ತೆ. ಈಗ ಸರ್ಕಾರ ಈ ಘೋಷಣೆ ಮಾಡಿದಲ್ಲ, ಇದರಲ್ಲಿ ಯಕ್ಷಗಾನದ ಕಲಾವಿದರುಗಳೇನಾದರೂ ಅವ್ರಿಗೆ ಕಳೆದ ಬಾರಿ ಏನಾದ್ರು ಸಿಕ್ಕಿದ ಬಗ್ಗೆ ನಿಮಗೆ ಗೊತ್ತಿದೆಯಾ? ಅಥವಾ ಈ ಬಾರಿ ಕೆಲವು ಕಲಾವಿದರಿಗೆ ಸಿಕ್ಕಿದೆ. ಅದು ಏನಂತ ಹೇಳಿದ್ರೆ, ಕೆಲವೊಮ್ಮೆ ಏನಾಗ್ತದೆ, ಹೌದು ಇದು ರೇಷನ್ ಏನೋ ಹೌದು, ಕೆಲವೊಮ್ಮೆ ಕೈಯಲ್ಲಿ ಹಣ ಕೂಡ, ಯಾರೋ ಒಬ್ರು ಹೇಳ್ತಾ ಇದ್ರು, ಅವ್ರು ಕಿಟ್ಗಳನ್ನು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು 500 ರೂಪಾಯಿ ಆದ್ರೂ ಸಾಕು, ಒಂದು ಅಮೌಂಟ್ ಸಿಗ್ಬೋದ, ಕೈಯಲ್ಲಿ ಏನು ಹಣ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಕೆಲವರು ಕೂಡ ಇದ್ರಲ್ಲ. ಅಲ್ಲ, ತಪ್ಪಲ್ಲ, ಕೇಳುವುದು ತಪ್ಪಲ್ಲ. ಆದ್ರೆ ಯಾರಾದ್ರೂ ಎಷ್ಟು ಕೊಡ್ಬೋದು ಹೇಳಿ? ಈಗ ಸರ್ಕಾರ ಕೊಟ್ಟದ್ದು ಸಾಕಾಗಲ್ಲ. ನಾನು ನೇರವಾಗಿ ಹೇಳ್ತೇನೆ, ಸರ್ಕಾರ ಕಳೆದ ವರ್ಷ ಕೂಡ 2,000 ರೂಪಾಯಿ ಮೊತ್ತ ಕೊಟ್ಟಿದೆ. ಸರ್ಕಾರ ಒಂದು ಕಲಾವಿದರನ್ನು ಆ ನೆಲೆಯಲ್ಲಿ ನೋಡಿದ್ರೆ ಖಂಡಿತವಾಗಿ ಸಾಕಾಗಲ್ಲ, ನೇರವಾಗಿ ಹೇಳ್ತೇನೆ. ಮತ್ತೆ ವ್ಯಕ್ತಿಗತವಾಗಿ ಒಬ್ರು ಕೊಡುವಾಗ ಅದು ಯಾರೇ ಆಗಿರ್ಲಿ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ನಾವು ಕೂಡ ಎಲ್ಲರೂ ಯೋಚನೆ ಮಾಡಬೇಕು. ಅಂದ್ರೆ ಪ್ರತಿ ಕಲಾವಿದರು ಕೂಡ ಮನಸ್ಸು ಮಾಡಿದ್ರೆ ಆದಿತ್ತು. ನಮ್ಮ ಶ್ರೇಷ್ಠ ಅರ್ಥಧಾರಿಗಳು ಉಜಿರೆ ಅಶೋಕ ಭಟ್ರು ನಿನ್ನೆ ಹೇಳ್ತಾ ಇದ್ರು, ಕಾರ್ಯಕ್ರಮ ಎಲ್ಲ ಕಲಾವಿದರು ಮಾಡ್ಲಿ, ಮುಂದೆ ಬರಲಿ, ಒಬ್ಬೊಬ್ರು ಮಾಡೋದಲ್ಲ. ಈಗ ನಾನು ಇನ್ನೊಬ್ರು ಮತ್ತೊಬ್ರು ಮಾಡೋದಲ್ಲ, ಪ್ರತಿಯೊಬ್ಬ ಕಲಾವಿದರು ಒಂದೊಂದು ಕಾರ್ಯಕ್ರಮ ಮಾಡಿದ್ರು ಈ ಕಲಾವಿದರಿಗೆ ಎಲ್ರಿಗೂ ಉದ್ಯೋಗ ಆಗುತ್ತೆ. ಇದು ಬಹಳ ಸರಿಯಾಗಿದೆ. ಇತ್ತೀಚೆಗೆ ಕುದ್ರೋಳಿ ಗಣೇಶ್ ಅವರು ಕೂಡ ಕರೆ ಮಾಡುವಾಗ ಈ ಅಭಿಪ್ರಾಯ ಬಂತು. ಅಂದ್ರೆ ಕಾರ್ಯಕ್ರಮಗಳನ್ನ ಆನ್ಲೈನ್ ಅಲ್ಲೂ ಕೊಡುದು, ಇದನ್ನು ಪ್ರಸಾರ ಆಗ್ತದೆ, ಸರ್ಕಾರ ಅದಕ್ಕೆ ಒಂದು ದರವನ್ನು ನಿಗದಿ ಮಾಡಲಿ, ಆಗ ಎಲ್ಲ ಕಲಾವಿದರುಗಳಿಗೂ ಒಂದು ಆಗ್ತದಲ್ಲ. ಹಾಗೆ ಬಹುಶಃ ಈ ರೀತಿ ಸರ್ಕಾರ ಮನಸ್ಸು ಮಾಡಬೇಕು ಒಂದು. ಮತ್ತೆ ಕಲಾವಿದರು ನೋಂದಾವಣೆ ಮಾಡುವಲ್ಲಿ ಸ್ವಲ್ಪ ಹಿಂಜರಿಯುತ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಕಳೆದ ವರ್ಷ ಕೂಡ ಕೆಲವು ನೋಂದಾವಣೆ ಮಾಡಿದ ಕಲಾವಿದರಿಗೂ ಸಿಗ್ಲಿಲ್ಲ, ಹೆಚ್ಚಿನವರು ನೋಂದಾವಣೆ ಮಾಡಲಿಲ್ಲ. ಗವರ್ಮೆಂಟಿನ ಸಿಗುವ ಸವಲತ್ತಿಗೆ 2,000 ರೂಪಾಯಿ ಕೊಟ್ಟದ್ದವರು ಈ ಸಲ ಕೂಡ 3,000 ರೂಪಾಯಿಗೆ 16,000 ಚಿಲ್ಲರೆ ಕಲಾವಿದರು ಅಂತ ಹೇಳ್ತಾರೆ ಸರ್ಕಾರಕ್ಕೆ ನೋಂದಾಯಿತ. ನನ್ನ ಲೆಕ್ಕದಲ್ಲಿ 1 ಲಕ್ಷಕ್ಕಿಂತ ಮೇಲೆ ಇರಬಹುದು ಕಲಾವಿದರು. ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ಹಾಗಾಗಿ ನಡುವೆ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು ಭಾಗವತ್ರೆ, ಒಂದು ಸಣ್ಣ ವಿರಾಮ, ಮತ್ತೆ ಬರ್ತೇವೆ.
ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಹಿರಿಯ ಭಾಗವತರು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರಿದ್ದಾರೆ. ನಾವು ಮಾತಾಡ್ತಿದ್ದೆವು. ನೀವೇನು ಸಂಬಳ ಕೊಟ್ಟರಿ ಎಲ್ಲ ದಿನಗಳು. ಏಪ್ರಿಲ್ 21ಕ್ಕೆ ಅದು ಲಾಕ್ಡೌನ್ ಜಾರಿಯಾದದ್ದು, ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಎಲ್ಲ ಕಲಾವಿದರುಗಳ ಪರಿಸ್ಥಿತಿ ಹೀಗಿದೆಯಾ? ಭಾಳ ತಂಡ ಯಕ್ಷ ಪ್ರಸಂಗ ಬಹುಶಃ ತಂಡಗಳು ಕೊಡಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ. ಅವರ ಪರಿಸ್ಥಿತಿಗಳು ಏನು ಅಂತ? ಅಲ್ಲ, ತುಂಬ ಕಷ್ಟವೇ. ಯಾವ ರೀತಿಯಲ್ಲಿ ಯೋಚನೆ ಮಾಡೋದು ಕಷ್ಟವೇ. ಕೆಲವರಿಗೆ ಆಗಲ್ಲ. ನಿತ್ಯ ಸಂಬಳದ ಕಲಾವಿದರುಗಳು ಇರ್ತಾರೆ. ಅವರ ಯಜಮಾನರುಗಳು ಆರ್ಥಿಕವಾಗಿ ಎಷ್ಟು ಬಲಿಷ್ಠರು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವರ ಆಟ ಆಡಿಸುವುದೇ ಪಾಪ ಕೆಲವು ಕಷ್ಟದಲ್ಲಿ, ಕೆಲವು ಮೇಳಗಳನ್ನು ಯೋಚನೆ ಮಾಡಿದರೆ. ಹಾಗಾಗಿ ಅವರ ಪರಿಸ್ಥಿತಿ ಕಷ್ಟವೇ, ತುಂಬ ಕಷ್ಟದಲ್ಲಿದ್ದಾರೆ. ಸೊ ಹಾಗಾದಾಗ ಈ ಸಂದರ್ಭದಲ್ಲಿ ಪಟ್ಲ ಫೌಂಡೇಶನ್ ಒಟ್ಟಾಗಿ ಇಡೀ ಯಕ್ಷಗಾನ ಕಲಾವಿದರುಗಳಿಗೆ ಅದರ ಮುಂದಿನ ದಿನಗಳು ಕೂಡ ಗೊತ್ತಿಲ್ಲ. ಒಂದು ವೇಳೆ ಬಹುಶಃ ಇಲ್ಲ ಆರಂಭ ಆಗಬಹುದು ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ಆದರೆ ಈ ಹಿಂದೆ ಆದಂಥ ಒಂದಷ್ಟು ಈ ಒಂದು ಪಲ್ಲಟಗಳಿಂದ, ಆರ್ಥಿಕ ಒಂದು ಪಲ್ಲಟಗಳಿಂದ ತುಂಬ ತೊಂದರೆಗೆ ಒಳಗಾಗ್ತಾರೆ. ಭವಿಷ್ಯ ಏನು ಅಂತ ಬರ್ತಾರೆ ಪ್ರಶ್ನೆ. ಹೌದು ಹೌದು, ಅದು ಎಲ್ಲ ಕಲಾವಿದರು ಯೋಚನೆ ಮಾಡಬೇಕಾದಂಥ, ಇದರ ಬಗ್ಗೆ ಸರ್ಕಾರ ಗಂಭೀರ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ. ಬೇರೆ ಯಾರು ಮಾಡಿದ್ರು ಹೌದು ಪ್ರಯೋಜನ ಇಲ್ಲ, ಸಾಧ್ಯವೂ ಇಲ್ಲ. ಯಾಕಂದ್ರೆ ಅದು ಇಷ್ಟು ದೊಡ್ಡ ಒಂದು ಕಲೆ ಮತ್ತೆ ಅದರ ವ್ಯಾಪ್ತಿ ಇಡೀ ಭಾರತದಲ್ಲಿ ಇದರ ವ್ಯಾಪ್ತಿ ಹರಡಿದೆ. ಈಗ ಕರಾವಳಿಗೆ ಸೀಮಿತವಾಗಿದ್ದಂತಹ ಕಲೆ ಈಗ ಪ್ರಪಂಚ ಮಟ್ಟಿಗೆ ಹರಡಿದೆ. ಆದರೆ ಭಾರತದ ಒಂದು ಶ್ರೇಷ್ಠ ಕಲೆ ಅಂತ ನಾವು ಖಂಡಿತವಾಗಿ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು. ಇದರ ಬಗ್ಗೆ ಇಂತಹ ಕಲಾವಿದರನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಲೇಬೇಕು. ಇದು ಒಂದು ಸಂಘ ಸಂಸ್ಥೆಯಿಂದ ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ. ಈಗ ಆ ಮಟ್ಟಿನಲ್ಲಿ ಮುಂದಡಿ ಪ್ರಥಮವಾಗಿ ಇಟ್ಟದಂತೂ ಯಕ್ಷಗಾನ ಕಲಾರಂಗ ಉಡುಪಿಯವರು ತುಂಬ ಪ್ರಯತ್ನಪಟ್ಟು ಅನೇಕ ರೀತಿಯಲ್ಲಿ ಮುರಳಿ ಕಡೇಕರ್ ಅವರ ನೇತೃತ್ವದಲ್ಲಿ ಸಾಧಾರಣ ಒಂದು 30 ವರ್ಷಗಳಲ್ಲಿ ಕಲಾವಿದರಿಗೋಸ್ಕರ ತುಂಬ ಪ್ರಯತ್ನಪಟ್ಟು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಅದು ಇಂತಹ ಕಲಾವಿದರುಗಳು ಒಟ್ಟಾಗಬೇಕು, ಮತ್ತೆ ಸರ್ಕಾರದ ಗಮನ ಸೆಳೆಯಬೇಕೆಂಬ ಉದ್ದೇಶವೇ ಒಂದು. ಎಲ್ಲವನ್ನು ಅವರಿಂದಲೂ ಮಾಡಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಯಾವ ಸಂಘ ಸಂಸ್ಥೆಯನ್ನು ನಾವು ಹೇಳಬಹುದಷ್ಟೇ. ನಮಗೆ ಮನೆಯಲ್ಲಿ ಕೂತು ಟೀಕೆ ಮಾಡಲಿಕ್ಕೆ, ವಿಮರ್ಶೆ ಬರೀಲಿಕ್ಕೆ ತುಂಬಾ ಸುಲಭ. ಆದ್ರೆ ಅದನ್ನು ಇಳಿದು ಮಾಡ್ಬೇಕು, ಅವಾಗ ಅದರ ಕಷ್ಟ ಗೊತ್ತಾಗುತ್ತೆ. ಅದರ ಹಿಂದೆ ಎಷ್ಟು ಕೆಲಸ ಇದೆ ಅದನ್ನು ಮಾಡಬೇಕಿದ್ರೆ ಅಂತ. ಎಲ್ಲ ಕಲಾವಿದರು ಒಗ್ಗಟ್ಟಾಗಿ ನಮಗೆ ಇಂಥದ್ದು ಆಗ್ಬೇಕಂತ ಹೇಳಿದ್ರೆ ಆ ಸಾಧ್ಯತೆ ಸರ್ಕಾರದ ಬಗ್ಗೆ ಗಮನ ಸೆಳೆಯಲಿಕ್ಕೆ ಸಾಧ್ಯ. ಮತ್ತೆ ಯಜಮಾನರುಗಳು ಯಾರಾದ್ರೂ ಎಷ್ಟು ಮಾಡ್ಯಾರ ಹೇಳಿ? ಎಸ್, ಈಗ ನಾನೇನು ಹೇಳಿದೆ, ಹಾಗಂದ್ರೆ ಒಂದೊಮ್ಮೆ ಕೃಷಿಯನ್ನು ಅವಲಂಬಿಸಿಕೊಂಡಿದ್ರು, ಈಗ ಕೃಷಿ ಇಲ್ಲ. ಹೆಚ್ಚಿನ ಕಡೆಯಲ್ಲಿ ಕೃಷಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗದಿರುವಂಥ ಪರಿಸ್ಥಿತಿ ಇದೆ ಅಂತ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಬಹುಶಃ ಈಗ ನೀವೇನು ಆಯ್ಕೆ ಮಾಡಿಕೊಂಡಂಥ 1,500 ಜನ ಇದ್ದಾರೆ. ಇಂಥ ಕಲಾವಿದರುಗಳನ್ನು, ಅವರೇನು ಕಲಾವಿದರುಗಳಿದ್ದಾರೆ, ಅವ್ರ ಆ್ಯಕ್ಚುಲಿ ಅವರ ಆ ಒಂದು ಪರಿಸ್ಥಿತಿ ಏನಿದೆ ಅದು ಬಹುಶಃ ಹತ್ತಿರ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗ್ಬೋದು ಅಂತ ಅನ್ನೋದು. ಈಗ ನೋಡುವಾಗ ಅವರೇನೋ ಒಳ್ಳೆ ಕಲಾವಿದ, ವೇದಿಕೆಯಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಎಲ್ಲವೂ ಇದೆ. ಆದರೆ ಎಲ್ಲೋ ಅವರ ಹತ್ತಿರಕ್ಕೆ ಹೋಗಿ ನೋಡುವಾಗ ಅವರು ತುಂಬ ಕ್ಷೀಣವಾಗಿರ್ತಾರೆ. ಇಂಥ ಎಲ್ಲ ತುಂಬಾ ಕುಟುಂಬ ಸಂಸಾರದ ಬಗ್ಗೆ ತುಂಬಾ ಕಷ್ಟದಲ್ಲಿ ಇದ್ದಾರೆ. ಪ್ರತಿಯೊಬ್ಬ ಕಲಾವಿದನು ಹೆಚ್ಚಿನವನ್ನು ಸ್ವಾಭಿಮಾನಿಗಳಾಗಿರ್ತಾರೆ. ತನ್ನ ಕಷ್ಟವನ್ನು ಇನ್ನೊಬ್ಬರಲ್ಲಿ ಹೇಳಿಕೊಳ್ಳುವಂತ ಪರಿಸ್ಥಿತಿ ಇರುವುದಿಲ್ಲ. ಯಾಕಂದ್ರೆ ತನ್ನನ್ನು ತಾನು ತೋರಿಸಿಕೊಳ್ಳುವ ಹಂಬಲ, ಅಥವಾ ಈಗ ರಂಗದಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡುವ ಒಬ್ಬ ಕಲಾವಿದ ತಾನು ಏನೂ ಅಲ್ಲ ಅಂತ ಒಂದು ಪಟ್ಟಣಕ್ಕೆ ಬಂದು 10 ಜನರ ಮುಂದೆ ಹೇಳಿಕೊಳ್ಳಿಕ್ಕೆ ಆಗುತ್ತಾ ಹೇಳಿ? ಆಗಲ್ಲ. ಹಾಗಂತೇಳಿ ಮನೆಯಲ್ಲಿ ಏನೂ ಇರುವುದಿಲ್ಲ, ಅವನಿಗೆ ಲೈಟ್ ಬಿಲ್ ಕಟ್ಟಲಿಕ್ಕೂ ಪಾಪ ಪರಿಸ್ಥಿತಿ ಇರುವುದಿಲ್ಲ. ಒಂದು ದಿವಸ ಆಟ ಇಲ್ಲದಿದ್ರೆ ಇಂಥ ಕಲಾವಿದ ಏನ್ ಮಾಡ್ಬೇಕು, ಎಲ್ಲಿ ಹೋಗಬೇಕು? ಅವ ಇದನ್ನೇ ನಂಬಿ ಬಂದಿರ್ತಾನೆ. ಕಾಲೇಜನ್ನು ಬಿಟ್ಟು ಅಥವಾ ಇನ್ನಿತರ ಯಾವುದೇ ಒಳ್ಳೊಳ್ಳೆ ಕೆಲಸಗಳನ್ನು ಬಿಟ್ಟು ಈ ಕಲೆಗೆ ಆಕರ್ಷಿತನಾಗಿ 10 ಜನರನ್ನು ನಗಿಸ್ತಾ ಮನರಂಜನೆಗೋಸ್ಕರ ಅವ ವೇದಿಕೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾನೆ. ಅವನ ಪರಿಸ್ಥಿತಿ ಹೇಗಾಗಿರ್ಬೋದು? ಅಥವಾ ಮನೆಯಲ್ಲಿನ ಆ ವಾತಾವರಣದಿಂದಾಗಿ ಸುತ್ತಲಿನವರು ಅವನನ್ನು ತುಳುವಲ್ಲಿ ಹೇಳುದಿದ್ರೆ ಈ ಆಟಕ್ಕೆ ಬೋದು ಇಂಚ ಆಯ್ನತ್ತೆ, ಬಾಕಿ ತೆಗಬಹುದು ಇಂಚ ಆತ್ವ ಅಂತ ಹೇಳೋದು. ಹೌದು, ನೀನು ಬಾಕಿದ್ದದಲ್ಲಿ ಇರ್ತಿದ್ರೆ ಹೀಗೆ ಆಗ್ತಿತ್ತು ಅಂತ ಹೇಳಿ ಕೇಳುವವರು ಇಲ್ವಾ? ಹೌದು. ಅದನ್ನೆಲ್ಲ ಎಣಿಸಿಕೊಂಡು, ಈ ಮಾನಸಿಕ ವೇದನೆಯನ್ನೆಲ್ಲ ಎಣಿಸಿಕೊಂಡವ ಅವನ ಪರಿಸ್ಥಿತಿ ಹೇಗಿರ್ಬೋದು ಎಂಬುದನ್ನು ಈ ಕ್ಷೇತ್ರದಲ್ಲಿ ಇರುವವರಿಗೆ ಅದು ಬಹಳ ತುಂಬಾ ವೇದಿಕೆಯಲ್ಲಿ ಅವನು ಏನೋ ದೊಡ್ಡ ಹೀರೋ, ಮತ್ತೆ ಹೊರಗೆ ಬಂದಾಗ ಈ ಕ್ಷೇತ್ರದಲ್ಲಿ ಈ ಪರಿಸ್ಥಿತಿಯಲ್ಲಿ ಹೀಗಿರುವಾಗ ಅಂತೂ ತುಂಬಾ, ನೀವು ನೋಡಿ, ಇದನ್ನು ನಾನೇ ಅನುಭವಿಸ್ತೇನೆ ಸ್ವತಃ. ನಾನು ಸ್ವತಃ ಅನುಭವಿಸಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ 20 ವರ್ಷಕ್ಕಿಂತ ಮುಂಚೆ ನಾನು ಯಕ್ಷಗಾನ ರಂಗಕ್ಕೆ ಬರುವಾಗ ನನ್ನನ್ನು ತುಂಬಾ ಜನ ಕೇಳಿದ್ರು, ನಮ್ಮ ಕೆಲವು ಹತ್ತಿರದವರೇ ಕೇಳಿದ್ದಾರೆ, ನೀನು ಹೋಗಿ ಆಟಕ್ಕೆ ಸೇರುವುದಾ? ಅಂದ್ರೆ ನಾನು ಆಟದಿಂದ ಕಟೀಲು ಮೇಳದಿಂದ ಮನೆಗೆ ಹೋಗಿ ಬೆಳಿಗ್ಗೆ ಎದ್ದು ಮನೆಗೆ ಹೋಗುವಾಗ ನನ್ನ ಆಟದೇ ಬತ್ತೆ ಅಂತ ಹೇಳಿ, ಆಟದೇ ಬತ್ತಿ ಹೇಳಿ ಈ ರೀತಿಯಾಗಿತ್ತು. ಈಗ ಆ ಚಿತ್ರಣ ಬದಲಾಗಿದೆ, ಅದು ವಿಷಯ ಬೇರೆ.
ಈಗಲೂ ನಾವು ಕೆಲವು ಕಲಾವಿದರ ಕಷ್ಟಗಳನ್ನು ಕೆಲವರಲ್ಲಿ ಹೀಗೆ ಮಾತಾಡಿಕೊಳ್ಳುವಾಗ ಆಟಕ್ಕೆ ಸೇರಿ ಅಲ್ವಾ ಹಾಗಾದ್ದು. ಈಗ ಬೇರೆ ಉದ್ಯೋಗವನ್ನು ಮಾಡ್ತಿದ್ರೆ ಹಾಗಾಗ್ತಿತ್ತಾ? ಈಗ ಒಂದು 2 ಗಂಟೆ ಡ್ಯೂಟಿ ಆದ್ರೆ ಅವನಿಗೆ ಸಿಕ್ತಿತ್ತಲ್ಲ, ಯಾವ್ದ್ರಲ್ಲಿ ಬೇರೆ ಯಾವ್ದರಲ್ಲಿ ಇದ್ದಿದ್ದೆ. ಇಂಥ ಮಾತುಗಳನ್ನು ಕೇಳ್ಬೇಕಾಗತ್ತೆ ಅಂತ. ಯಕ್ಷಗಾನ ಆಟ ಅಂತ ಹೇಳಿದ್ರೆ ಅದು ಉದ್ಯೋಗ ಅಲ್ಲ ಅಂತ ಅಲ್ಲಿವರೆಗೆ ಇದನ್ನು ಆ ಕಲಾವಿದ ಸಹಿಸಿಕೊಂಡು ಹೇಗಿರಬಹುದು ಅಂತ. ಸೊ ಇಂಥ ಪರಿಸ್ಥಿತಿಯಲ್ಲಿ ಈಗ ಹೌದು, ನಾವೆಲ್ಲ ಮತ್ತೆ ನಾವು ನೋಡೋದು ಸರ್ಕಾರದ ಮೇಲೆ, ಸರ್ಕಾರಕ್ಕೆ ಏನಾದರೂ ಮಾಡಬೇಕು ಅಂತ ಅನ್ನೋದೇ ನಾವೆಲ್ಲರೂ ಕೂಡ ನೋಡುವಂಥದ್ದು. ಅಂದರೆ ಪಟ್ಲ ಫೌಂಡೇಶನ್ ಬಹುಶಃ ನನಗೆ ಗೊತ್ತಿದ್ದಾಗೆ ಈ ಜೀವನಿಧಿ ಅದು ಇನ್ಶೂರೆನ್ಸ್ ಮಾಡೋದ್ರ ಬಗ್ಗೆ ಇದು ಮಾಡ್ತಾ ಇದೆ ಅಂತ ಅನ್ನೋದು, ಅದು ಹೇಗಿದೆ, ಯಾವ ರೀತಿಯಲ್ಲಿ ಅದನ್ನು ಮಾಡ್ತಾ ಇದೆ ನೋಡಿ. ಅದು ಅದಕ್ಕೋಸ್ಕರ ನಾನು ಪ್ರಾರಂಭ ಮಾಡಿದೆ. ಅವಾಗ ನಮ್ಗೆ ಇದೆಲ್ಲ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ, ಮೊದಲೇ ಮಾಡಿದ್ರಿ. ಹೌದು. ಹಾಗಂತೇಳಿ ಆರೋಗ್ಯ ವಿಮೆ ಅಂತ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಅಂತ ಹೊರೆಯನ್ನು ಹೊರಲಿಕ್ಕೂ ನಮ್ಗೆ ಒಮ್ಮೆಲೆ ನಮಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಇದಕ್ಕೂ ಎಲ್ಲಿನಾದ್ರೂ ಸೋರ್ಸ್ ಬೇಕಲ್ಲ. ಹೌದು. ಈಗ ನಾವು ನಮ್ಮ ಅಭಿಮಾನಿ ಬಳಗದವರು, ಸಮಾನ ಮನಸ್ಕರು, ನಿಸ್ವಾರ್ಥ ಸೇವೆ ಮಾಡುವ ಅನೇಕ ತಂಡ ಇದೆ ನಮ್ಮಲ್ಲಿ. ಅದು ಎಲ್ಲವೂ ನನ್ನ ಮೇಲಿನ ಪ್ರೀತಿಯಿಂದ ನಮ್ಮ ಜೊತೆ ಸೇರಿಕೊಂಡು ಒಂದು ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಸೇರಿಕೊಳ್ಳೋಣ ಅಂತ. ಹಾಗಂತೇಳಿ ಫಂಡ್ ಬೇಕಲ್ಲ ಅದಕ್ಕೂ ಕೂಡ. ಹಾಗಾಗಿ ಇದಕ್ಕೆ ನಾವು ದೊಡ್ಡ ಮನಸ್ಸು ಮಾಡಿ ಅಪಘಾತ ವಿಮೆ ಅಂತೇಳಿ ನಾವು ಮಾಡಿದ್ದೀವಿ. ಅದರಲ್ಲಿ ಹೆಚ್ಚಿನ ಕಲಾವಿದರು ಸೇರಿದ್ದಾರೆ. 1,000 ಕಲಾವಿದರವರೆಗೆ ಅದರಲ್ಲಿ ಅಪಘಾತ ವಿಮೆಯಲ್ಲಿ ಇದ್ದಾರೆ. ಅದು ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು. ಅದರ ಲಾಭ ಏನಂತ ಹೇಳಿದ್ರೆ, ಅವನಿಗೆ ಆಕ್ಸಿಡೆಂಟಲ್ ಅಪಘಾತ ಏನಾದ್ರೂ ರಂಗಸ್ಥಳದಲ್ಲಿ ಆಗ್ಲಿ ಅಥವಾ ಇನ್ನಿತರ ನಡ್ಕೊಂಡು ಹೋಗುವಾಗ್ಲಿ, ವಾಹನದ ಅಪಘಾತ ಆಗ್ಲಿ, ಅಪಘಾತಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯ ಅಲ್ಲಿ ಬಂದ್ರೂ ಕೂಡ ವಾರ್ಷಿಕವಾಗಿ ಅವನಿಗೆ 3 ಲಕ್ಷ ರೂಪಾಯಿ ಕ್ಲೇಮ್ ಆಗುತ್ತೆ. ನಮ್ಮ ಪಟ್ಲ ಫೌಂಡೇಶನ್ ಅದನ್ನು ಭರಿಸ್ತದೆ. ಒಂದು ವೇಳೆ ಆ ಕಲಾವಿದ, ಆ ಇನ್ಶೂರೆನ್ಸ್ ಮಾಡಿದ ಕಲಾವಿದ ಮೃತನಾದ್ರೆ ಅವನ ಕುಟುಂಬಕ್ಕೆ ಅಂದ್ರೆ ನಾಮಿನಿಗೆ 8 ಲಕ್ಷ ರೂಪಾಯಿ ಮೊತ್ತ ಈ ಫೌಂಡೇಶನ್ ಇಂದ ಸಿಕ್ಕುತ್ತೆ. ಓಕೆ. ಇದು ಒಂದು ಕಲಾವಿದ ದಿನೇಶ್ ಮಡಿವಾಳ ಅಂತ ಒಬ್ಬ ಕಲಾವಿದರಿಗೆ 8 ಲಕ್ಷ ಮೊತ್ತ ಸಿಕ್ಕಿದೆ. ಬೈಕಲ್ಲಿ ಅಪಘಾತ ಹೊಂದಿದಂತಹ ಒಬ್ಬ ಕಲಾವಿದನಿಗೆ, ಮೃತನಾದ ಕಲಾವಿದನ ಕುಟುಂಬಕ್ಕೆ 8 ಲಕ್ಷ ಮೊತ್ತ ನಾವು ಕಳೆದ ವರ್ಷ ಹಸ್ತಾಂತರಿಸಿದ್ದೇವೆ. ಇದನ್ನು ಎಲ್ಲ ಕಲಾವಿದರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಾನು ಕೈ ಮುಗಿದು ಕೇಳ್ತೀನಿ. ಈಗ ಅದು ಹೇಗೆ ಅದನ್ನ ಪಡ್ಕೊಳ್ಳೋದು ಹೇಗೆ ನೋಡಿ, ಹೌದು, ಎಲ್ಲ ಯಾರು ಇದರಲ್ಲಿ ಜಾಯಿನ್ ಆಗ್ಲಿಕ್ಕೆ ಮನಸ್ಸಿದ್ರು ಕೂಡ ಕಲಾವಿದರಾದವರು ಅವರ ದಾಖಲೆಗಳನ್ನು ಕೊಟ್ಟಲ್ಲಿ ನಾವು ಕೆಲವು ಒಂದು ಆಧಾರ್ ಕಾರ್ಡ್ ಪ್ರತಿ, ಒಂದು ಫೋಟೋ ಮತ್ತೆ 650 ರೂಪಾಯಿ ಮೊತ್ತ, 1,300 ರೂಪಾಯಿ ಅದಕ್ಕೆ ಪರ್ ಹೆಡ್ ಕಟ್ಲಿಕ್ಕಿದೆ. ಬಾಕಿ ಉಳಿದ ಮೊತ್ತವನ್ನು ನಾವು ಕಟ್ತೇವೆ. ಅರ್ಧ ಮೊತ್ತವನ್ನು ಕಲಾವಿದ ಕಟ್ಲಿಕ್ಕೆ, ಅರ್ಧ ಮೊತ್ತವನ್ನು ಫೌಂಡೇಶನ್ ಭರಿಸ್ತದೆ ವಾರ್ಷಿಕವಾಗಿ. ಇದು ನಾಡ್ದು 10 ತಾರೀಕಿಗೆ ರಿನ್ಯೂವಲ್ ಆಗ್ಲೇಬೇಕು, ಹೊಸತು ಮಾಡುವವರಾದ್ರು ಕಳೆದ ವರ್ಷ ಮಾಡಿದವರಾದ್ರು. ಅದಕ್ಕೆ ನಾವು ಒಂದು ಸಾಮಾಜಿಕ ಜಾಲತಾಣ ಮತ್ತೆ ಪತ್ರಿಕೆಯಲ್ಲಿ ಒಂದು ಅಡ್ರೆಸ್ ಅನ್ನು ಬಿಟ್ಟಿದ್ದೇವೆ. ಮತ್ತೆ ಆಯಾ ಸ್ಥಳಗಳಲ್ಲಿ ಕೆಲವು ಇಂತಿಂತವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದೇವೆ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಈ ಮೊತ್ತವನ್ನು ಮತ್ತೆ ಈ ದಾಖಲೆಗಳನ್ನು ಸಲ್ಲಿಸಿದಲ್ಲಿ ಆ ಇನ್ಶೂರೆನ್ಸ್ ಗ್ರೂಪ್ಗೆ ಅವರು ಸೇರ್ತಾರೆ. ಸೇರಿದವರಿಗೆ ಇದರ ಪ್ರಯೋಜನ ಸಿಕ್ಕುತ್ತೆ. ಸೇರದೇ ಇದ್ದವರು ಕೆಲವರು ನಮ್ಗೆ ದೂರವಾಣಿ ನಾನು ಪ್ರಥಮ ವರ್ಷ ಸೇರಿದ್ದೆ, ಈ ವರ್ಷ ಸೇರ್ಲಿಲ್ಲ, ನನಗೆ ಅದರಿಂದ ಹೀಗೆ ಆಗಿದೆ, ನನಗೆ ಒಂದು ಪ್ರಯೋಜನ ಇದೆಯಾ, ಅಥವಾ ನಾನು ಇಂಥ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ, ನಾನು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದೇನೆ, ಅಥವಾ ಇಂಥವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ದಯವಿಟ್ಟು ಈ ಮೂಲಕ ಗಮನಿಸಬೇಕು, ಇದು ಅಪಘಾತ ವಿಮಾ ಯೋಜನೆ. ಹೌದು, ಬೇರೆದ್ದಕ್ಕೆ ಇದರಲ್ಲಿ ಹೊಂದಿಕೆ ಆಗಲ್ಲ. ನಾನು ಇನ್ಶೂರೆನ್ಸ್ಗೆ ಸೇರಿದ್ದೇನೆ, ಫೌಂಡೇಶನ್ ಏನು ಕೊಟ್ಟಿಲ್ಲ ಅಂತ ಹೇಳಿಕೊಂಡು ಬಂದ್ರೆ ಇದು ಅರ್ಥ ಆಗದಿದ್ರೆ ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ? ನಿರೀಕ್ಷೆಗೂ ಬಹಳ ಇದ್ದಾವೆ. ಓಕೆ, ಈಗ ನಮ್ಮ ಜೊತೆ ರಾಘವೇಂದ್ರ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಪಟ್ಲ ಸರ್. ಎಲ್ಲಿಂದ? ನಮಸ್ಕಾರ. ನಾನು ರಾಘವೇಂದ್ರ ಅಂತ, ಬ್ರಹ್ಮ ಅವರ. ಓಕೆ, ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ ಪಟ್ಲೆ. ಹೇಳಿ ಸರ್, ಹೇಳಿ. ಇದು ನಮ್ದಪ್ಪ ನಿಮ್ಮ ತುಂಬಾ ದೊಡ್ಡ ಅಭಿಮಾನಿ ಸರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಾವು ಮುಂಚೆ ದುಬೈಲಿ ವರ್ಕ್ ಮಾಡುವಾಗ್ಲೂ ಕೂಡ ನಿಮ್ಮ ರಾತ್ರಿ ಮಲಗುವಾಗ ನಿಮ್ಮೊಂದು ಸಾಂಗ್ ಕೇಳಿಯೇ ಮಲಗುವುದು. ಅದು ಒಂದು ದೇವರು ಎಲ್ಲಾ ಸಮಯದಲ್ಲಿ ಬಂದು ಹೆಲ್ಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಕ್ಷಗಾನ ಕಲಾವಿದರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಪಟ್ಲಾರವರನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪಟ್ಲಾರಿ, ನಿಮ್ಮ ಆಶೀರ್ವಾದ, ನಮ್ಮ ಅಭಿಮಾನಿ ದೇವರುಗಳು ನೀವುಗಳು. ಒಂದು ಯಂಗ್ ಸ್ಟಾರ್ಸ್ ಒಂದು ಯಕ್ಷಗಾನದ ಪದ್ಯವನ್ನ ಕೇಳ್ತಾರೆ ಅಂತಿದ್ರೆ ಪಟ್ಲ ಸರ್, ಅದು ನಿಮ್ಮಿಂದ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ರಾಘವೇಂದ್ರ ಅವರಿಗೆ.
ಆ, ನಿರೀಕ್ಷೆಗಳು ಬಹಳ ಇವೆ. ಅಂದರೆ ಈ ಅಪಘಾತ ವಿಮೆಗೆ ಅಷ್ಟೇ ಸೀಮಿತ ಆಗ್ತದೆ ಅದು ಬೇರೆ ಏನಾದರೂ ನಿಮ್ಮ ಅಂದ್ರೆ ಮತ್ತೆ ನಿಮ್ಗೆ ಏನಾದರೂ ಆಲೋಚನೆಗಳು ಅಲ್ಲ ಆರೋಗ್ಯದ ಬಗ್ಗೆ ಮಾಡಬೇಕೆಂಬ ಆಲೋಚನೆಗಳು ತುಂಬಾ ಅಂದ್ರೆ ಅದರಲ್ಲಿ ಇದೆ. ಬಟ್ ಅದಕ್ಕಿಂತ ಜಾಸ್ತಿ ಒಮ್ಮೆಲೆ ನಮಗೂ ಹೋಗ್ಲಿಕ್ಕೆ ಈ ಪರಿಸ್ಥಿತಿಯಲ್ಲಿ ಕಷ್ಟ. ಎಲ್ಲದನ್ನು ಸೇರಿಸಿಕೊಳ್ಬೇಕೆಂಬ ಆಶೆ ನಮ್ಮಲ್ಲೂ ಇದೆ. ಈಗ ಅದನ್ನೇ ನಾವು ಒಂದು ಅಮೆರಿಕದ ಒಂದು ಕಾನ್ಫರೆನ್ಸ್ ಕಾಲಲ್ಲಿ ಮೊನ್ನೆ ಮಾತಾಡುವಾಗ ಹೀಗೆ ತುಂಬಾ ವಿಮರ್ಶೆ ಮಾಡಿಕೊಂಡಿವೆ ಅದನ್ನು. ನಮ್ಮ ಫೌಂಡೇಶನ್ ಗ್ರೂಪ್ ಅಲ್ಲಿ ಕಾನ್ಫರೆನ್ಸ್ ಮಾಡುವಾಗ ಎಲ್ಲವನ್ನು ಮಾಡ್ಬೋದಲ್ಲ ಪಟ್ಲರೇ ಅಂತ ಕೇಳುವಾಗ, ಹೌದು ಪರ್ ಹೆಡ್ ಹಾಗೆ ಸೇರ್ಬೇಕಿದ್ರೆ ಒಂದು ಪ್ರಾಯದ ಇತಿಮಿತಿ ಬರ್ತದೆ. ಇಂತಿಷ್ಟು ಪ್ರಾಯದವರಿಗೆ ಇಷ್ಟು ಕಟ್ಟಬೇಕು, ಈ ಪ್ರಾಯದವರಿಗೆ ಇಷ್ಟು ಕಟ್ಟಬೇಕು ಅಂತೇಳಿ ಈ ಪಾಲಿಸಿಯಲ್ಲಿ ನಿಯಮಗಳಿದೆ. ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ. 50 ಮೇಲ್ಪಟ್ಟವರಿಗೆ ಇಷ್ಟು ಕಟ್ಟಬೇಕಾಗತ್ತೆ ಅಂತ. ಸಾಧಾರಣ ಒಬ್ಬನಿಗೆ ಒಂದು 5,000 ರೂಪಾಯಿ ಒಂದು ಅಂದಾಜು, ಒಂದು ಮೀಡಿಯಂ ಆಗಿ ನಾವು ಹಿಡಿದ್ರು ಒಬ್ಬನ ತಲೆಗೆ ಒಂದು 5,000 ರೂಪಾಯಿ ಬೀಳ್ತದೆ. ನೀವು 1,000 ಜನಕ್ಕೆ ವಾರ್ಷಿಕವಾಗಿ ಎಷ್ಟಾಯ್ತು? ಅದನ್ನು ಭರಿಸುವವರು ಯಾರು ಹೇಳಿ? ಕರೆಕ್ಟ್. ಸರ್ಕಾರ ಭರಿಸ್ತದ ಅಥವಾ ಯಾವುದೇ ಒಂದು ಸಂಸ್ಥೆ ಒಪ್ಪಿಕೊಳ್ಳಿಕ್ಕೆ ತಯಾರಿದ? ಹಾಗೆ ಎಲ್ಲವನ್ನೂ ನಾವು ನೋಡ್ಬೇಕಾಗತ್ತೆ. ಅದು ಆಗಂತೇಳಿ ಕಲಾವಿದರಲ್ಲಿ ಅದನ್ನು ಸ್ವೀಕರಿಸಲಿಕ್ಕೆ ಆಗತ್ತಾ? ಅವರು ಅಷ್ಟು ಕಟ್ಟಿ ಇದು ಮಾಡುವಂತ ಪರಿಸ್ಥಿತಿ ಅದರಲ್ಲಿ ಇಲ್ಲ. ಇದೊಂದು ಗ್ರೂಪ್ ಇನ್ಸೂರೆನ್ಸ್ ಆದ ಕಾರಣ ನಮಗೋಸ್ಕರ ನಾವು ಫೌಂಡೇಶನ್ ಮತ್ತೆ ಈ ನಿವ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ ಟೈಅಪ್ ಆಗಿ ಇದು ಇಂತ ಒಂದು ಬೇರೆ ಸಪರೇಟ್ ಆಗಿ ಮಾಡಿದ್ರೆ ಈ ಸವಲತ್ತು ಕೂಡ ಇಲ್ಲ. ಒಬ್ಬ ಸಪರೇಟ್ ಕಲಾವಿದ ಮಾಡ್ತಾನೆ ಅಂತ ಹೇಳಿ ಆದ್ರೆ ಈ ಸವಲತ್ತು ಇಲ್ಲ. ಇದು ನಾವು ಅಲ್ಲಿ ಟೈಅಪ್ ಆದ ಕಾರಣ ಈ ಗ್ರೂಪ್ ಇನ್ಸೂರೆನ್ಸ್ ಅಲ್ಲಿ ಈ ಒಂದು ಸವಲತ್ತು ಕಲಾವಿದರಿಗೋಸ್ಕರ ನಾವು ಮಾಡಿಕೊಂಡದ್ದು. ಸರಿ 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 ಸರಿ. ಈ ಸಂದರ್ಭದಲ್ಲಿ ಕೆಲವು ತುಂಬ ಸಹಾಯಕ ಕಲಾವಿದರುಗಳಿಗೆ ಅಂದರೆ ಪಟ್ಲ ಫೌಂಡೇಶನ್ನಿಂದ ಮನೆ ಇಲ್ಲದವರಿಗೆ ಮನೆಯನ್ನು ಕಟ್ಟಿಕೊಡುವಂಥ ಕೆಲವು ರಿಪೇರಿಗಳಿಗೆ ರಿಪೇರಿ ಕೊಡುವಂಥದ್ದು. ಈಗಾಗಲೇ ತಾವು ಒಂದು ಜಾಗವನ್ನು ಇಟ್ಟುಕೊಂಡಿದ್ದೀರಿ, ಅದು ಏನಾಗ್ತಾ ಇದೆ? ಇಲ್ಲ, ಅದರ ಪ್ರೊಸೆಸಿಂಗ್ ನಡೀತಾ ಇದೆ. ಈ ಕೋವಿಡ್ ಇಂದಾಗಿ ತುಂಬಾ ಸ್ವಲ್ಪ ನಮಗೆ ಎಲ್ಲ ಹಿನ್ನಡೆ ಆಯಿತು. ಒಂದು 11 ಎಕರೆ ಜಾಗ ನಾವು ನೋಡಿ ಇಟ್ಟಿದ್ದೇವೆ, ಅಡ್ವಾನ್ಸ್ ಕೂಡ ಮಾಡಿ ಆಗಿದೆ. ಅದಕ್ಕಾಗಿ ಕೆಲವು ಈಗ 3 ಮನೆಗಳನ್ನು ಕಟ್ಟಿ ಪಾಪದ ಕಲಾವಿದರಿಗೆ ಹಸ್ತಾಂತರಿಸಿ ಆಯಿತು. ಬೇರೆ ಒಂದು 4-5 ಮಂದಿ ನಮಗೆ ಅರ್ಜಿ ಹಾಕಿದವರು ಅವಶ್ಯ ಈಗಲೇ ಪರಿಸ್ಥಿತಿ ಈಗ ಸರಿ ಇಲ್ಲದವಂತ ಕಲಾವಿದರನ್ನು ಯೋಚನೆ ಮಾಡುವಾಗ ಅವರಲ್ಲಿ ಅಲ್ಲಿ ಮನೆ ಕಟ್ಟಿಕೊಡ್ಬೋದು ಅಂತ ಹೇಳಿದ್ರೆ ಆ ದಾಖಲಾತಿ ಅವರಲ್ಲಿ ಸರಿ ಇಲ್ಲ, ಜಾಗದ ದಾಖಲಾತಿ ಸರಿ ಇಲ್ಲ. ಇಲ್ಲಿ ಈಗಿನ ನಾವು ನೋಡಿದ ಜಾಗದಲ್ಲಿ ಕಟ್ಟಿ ಅವರಿಗೆ ಕೊಡುವ ಅಂತ ಹೇಳಿ ಆದ್ರೆ ಅವರಿಗೆ ಅಲ್ಲಿಂದ ಇಲ್ಲಿಗೆ ಬಂದು ಅವರ ವರ್ಕ್ ಅನ್ನು ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ದೂರದ ಮೇಳಗಳಲ್ಲಿ ಇರ್ತಾರೆ. ಇಲ್ಲಿ ನಾವು ಮಂಗಳೂರಲ್ಲಿ ಜಾಗ ತೆಗೆದವರಿಗೆ ಮನೆ ಕಟ್ಟಿ ಕೊಟ್ರೆ ಈ ಸಿಗಂದೂರು ಮೇಳದವರು ಅವ್ರೇನ್ ಮಾಡ್ಬೋದು ಪಾಪ, ಅಥವಾ ಇನ್ನಿತರ ಬಾಕಿ ಮೇಳದವರು. ಒಂದು ಮೇಳವನ್ನು ಹೇಳಿದ್ದಲ್ಲ ನಾನು, ಅಂತ ಕಲಾವಿ ಇಂಥ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇದರಲ್ಲಿ ಇದೆ. ಹಾಗೆ ಅದರ ಬಗ್ಗೆ ಗಂಭೀರ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಕೆಲವರಿಗೆ ಆಯಾಯ ಸ್ಥಳಗಳಲ್ಲಿ ಈಗ ಕುಂದಾಪುರದ ಆ ಪರಿಸರದಲ್ಲಿ ಆ ಸೈಡ್ ಅಲ್ಲಿ ಒಂದು ಸಣ್ಣ ಒಂದೇ ಕಡೆ ಜಾಗ ತೆಗೆದುಕೊಂಡು ಅಲ್ಲೇ ಎಲ್ರಿಗೂ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತೆ ಸಾಧಾರಣವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಮನೆ ಒಂದು ಹಂತದಲ್ಲಿ ಸಾಧಾರಣ ಕಲಾವಿದರಿಗೆ ಇದೆ, ಸಾಧಾರಣವಾಗಿ ಇದೆ. ಎಲ್ಲರೂ ಕೃಷಿ ಕೇಂದ್ರಿತವಾದಂಥ ಕೆಲಸಗಳ ಹಿಂದೆ ಇದ್ದದ್ರಿಂದ ಅದರ ಮೂಲ ಇರೋದ್ರಿಂದ ಬಹುಶಃ ಇದೆ. ಮತ್ತೆ ಕೆಲವು ಮನೆ ಸ್ವಲ್ಪ ಸರಿ ಇಲ್ಲದೆ, ಹೌದು, ಅದಕ್ಕೆ ನಾವು ನಮ್ಮ ಇದರಿಂದ ಫಂಡ್ ಕೊಡ್ತಾ ಇದ್ದೇವೆ. ತುಂಬಾ ಇದು ಕೊಟ್ಟೆವು. ಸಾಧಾರಣ ಎಲ್ಲ ಈಗ ಮನೆ ಆಗಲಿ ಆರೋಗ್ಯ ಸಾಧಾರಣ ನಾವು ಒಂದು 5 ವರ್ಷದಲ್ಲಿ ಸುಮಾರು 6 ಕೋಟಿ ರೂಪಾಯಿಯವರೆಗೆ ಈ ಯಕ್ಷಗಾನದ ಕೆಲವು ಬೇರೆ ಬೇರೆ ವಿಭಾಗಗಳಿಗೆ ನಾವು ಫಂಡ್ ಅನ್ನು ನಮ್ಮ ಫೌಂಡೇಶನ್ ಇಂದ ವಿನಿಯೋಗಿಸ್ತೇವೆ. ಎಸ್ ಸರ್, ಒಂದು ಸಣ್ಣ ನಡುವೆ ಒಂದು ಬ್ರೇಕ್ ತಗೊಳ್ಬೇಕು. ವಿರಾಮದ ಬಳಿಕ ಮತ್ತೆ ಬರ್ತೇವೆ.
ಮತ್ತೊಮ್ಮೆ ಎಂದೆಂದಿಗೂ ನಿಮ್ಮೊಂದಿಗೆ ಪಟ್ಲ ಸತೀಶ್ ಶೆಟ್ಟಿ ಅವರಿದ್ದಾರೆ. ಯಕ್ಷಗಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಾಲಮಿತಿ ಯಕ್ಷಗಾನ ಎಲ್ಲೋ ಒಂದು ಕಡೆಯಲ್ಲಿ ಕೆಲವು ಪ್ರಸಂಗಗಳಿಗೆ ಅದರ ಒಂದು ಪರಂಪರೆ ಮತ್ತು ಸಾಂಪ್ರದಾಯಿಕತೆ ಮತ್ತು ಎಲ್ಲೋ ಅದರ ರಸಭಂಗ ಮಾಡಿದಾಗೆ ಆಗುವುದಿಲ್ವೇ? ಇಲ್ಲ ಇಲ್ಲ, ಅದು ನೋಡುವವರ ದೃಷ್ಟಿಕೋನದಲ್ಲಿರುವುದು ಕಾಲು ಹೆಚ್ಚಾಗಿ. ಮೊದಲೆಲ್ಲ ಏನಂತ ಹೇಳಿದ್ರೆ ವೆಹಿಕಲ್ಗಳ ವ್ಯವಸ್ಥೆ ಇರಲಿಲ್ಲ ಅಂತ ಒಂದು ಪ್ರಸಂಗವನ್ನು ನಮಗೆ ನೋಡಿ ಒಂದು ರಾತ್ರಿಯಿಂದ ಬೆಳಗಿನ ತನಕ ನೋಡಿ ಅದು ಎಲ್ಲೋ ಬಹಳ ಒಂಥರ ಎಡಿಟ್ ಮಾಡಲಾಗಿದೆ ಅಂತ. ಅದು ಹೇಗೆ ಗೊತ್ತಾ, ಈಗ ಮೊದಲೆಲ್ಲ 7 ದಿವಸದ ದೇವಮಾತ್ಮೆ ಆಗ್ತಾ ಇತ್ತು, 5 ದಿವಸದ ದೇವಮಾತ್ಮೆ ಆಗ್ತಾ ಇತ್ತು. ಅದನ್ನು ಕಟ್ಟು ಮಾಡುವಾಗಲೂ ಇಂಥ ಮಾತುಗಳು ಬಂದಿದೆ, ಮೊದಲು ಕೂಡ ಬಂದಿದೆ ಅಂತೆ. ನಾವೀಗ ಹಿರಿಯವರೆಲ್ಲ ಹೇಳಿದ ಮಾತು, ಬಲಿಪರ ಹೇಳುವಾಗ 5 ದಿವಸದ ದೇವಮಾತ್ಮೆ ಇತ್ತು, 3 ದಿವಸದ ದೇವಮಾತ್ಮೆ ಆಗ್ತಾ ಇತ್ತು. ಆಮೇಲೆ 1 ದಿವಸದ ದೇವಮಾತ್ಮೆಗೆ ಬಂತು. ಆವಾಗಲೂ 1 ದಿವಸದಲ್ಲಿ ಹೇಗೆ ದೇವಮಾತ್ಮೆ ಅಷ್ಟು ದೊಡ್ಡ ಪ್ರಸಂಗವನ್ನು 1 ದಿವಸದಲ್ಲಿ ಹೇಗೆ ಮಾಡಿ ಮುಗಿಸುವುದು ಅಂತ. ನಿಮಗೆ ಯಾವ ಪೋರ್ಷನ್ ಅಲ್ಲಿ ಅಗತ್ಯ ಇರುವುದು ಎಂಬುದು ಮುಖ್ಯ, ಯಾವ ಭಾಗ. ಈ ಕತೆ ಸಾಧಾರಣವಾಗಿ ಈ ಮಾಧ್ಯಮಗಳಲ್ಲಿ ನೋಡಿ ಎಲ್ರಿಗೂ ಗೊತ್ತು. ನಿಮಗೆ ರಾಮಾಯಣ ಮಹಾಭಾರತ ಯಾವ ಮಕ್ಕಳಿಗೆ ಗೊತ್ತಿಲ್ಲ? ನೋಡಿ, ಅದು ಏನು ಅಂತ ಗೊತ್ತಿರ್ಬೇಕಾದ್ರೆ ಇದನ್ನು ಓದಬೇಕು. ಈಗ ಕೃಷ್ಣ ಯಾರು ಅಂತ ಗೊತ್ತು, ರಾಮ ಯಾರು ಅಂತ ಗೊತ್ತು, ರಾಮನ ಹೆಂಡತಿ ಸೀತೆ ಅಂತ ಗೊತ್ತು, ರಾಧೆ ಕೃಷ್ಣನ ಗೆಳತಿ ಅಂತ ಗೊತ್ತು, ಹೀಗೆಲ್ಲ ಗೊತ್ತು. ಅದು ಏನು ಅದರ ಫುಲ್ಲು ವಿವರಣೆ ಏನು ಅಂತ ಹೇಳಿದ್ರೆ ಅವನಿಗೆ ಅದನ್ನು ಓದಬೇಕು, ಅದನ್ನು ನೋಡಬೇಕು. ಮೊದಲೆಲ್ಲ ಗೊತ್ತಾಗಬೇಕಿದ್ರೆ ಯಕ್ಷಗಾನವೇ ಮಾಧ್ಯಮ. ಹಾಗಿದ್ರೆ ನೀವು ಹೇಳುವ ಹಾಗೆ ಒಂದು ದಿನದ ಒಂದು ರಾತ್ರಿಯಿಂದ ಬೆಳಗ್ಗಿನಿಂದ ಬರುವಂತ ಒಂದು ಪ್ರಸಂಗ ಏನಿದೆ ಅದೊಂದು 6 ದಿನದ ಪ್ರಸಂಗವನ್ನ ಚೊಕ್ಕದು ಮಾಡಿರುವಂತ. ಹಾಗಾಗಿ ನಮಗೆ ಅದು ಎಲ್ಲೋ ಇವನ್ ಮಹಿಷಾಸುರ ವಧೆ ಅಥವಾ ಶುಂಭ ನಿಶುಂಭ ಅಥವಾ ಮೊದಲ ಭಾಗ ಮಧುಗೈತಪರು ಇದೆಲ್ಲವೂ ಕೂಡ ಅದನ್ನು ಕೂಡ ಬಹಳ ಸಂಕ್ಷಿಪ್ತ ಮಾಡಿಕೊಳ್ಳಲಾಗಿರುವಂತಹ ಭಾಗಗಳು ಮಾಡಿಕೊಂಡೇ ಹಾಗೆ ಬಂದದ್ದು. ಮೊದಲು ಮಧುಗೈಟವರ ವಧೆ ಒಂದು ಇಡೀ ರಾತ್ರಿ ಮಧುಗೈಟವರ ವಧೆ ಆಗ್ತಾ ಇತ್ತು, ನಮಗೆ ಗುರುಗಳಾದ ಬಲಿಪುರ ಹೇಳಿದಂತ ಮಾತು. ಆಮೇಲೆ ವಿದ್ಯುನ್ಮಾಲಿಯ ಮದುವೆ ಮಹಿಷಾಸುರ ಹುಟ್ಟುವಲ್ಲಿವರೆಗೆ ಒಂದು ಇಡೀ ರಾತ್ರಿ, ಒಂದು ಪೋರ್ಷನ್ ಇಡೀ ರಾತ್ರಿ. ಆಮೇಲೆ ಮಹಿಷಾಸುರನ ಎಂಟ್ರಿಯಿಂದ ಮಹಿಷ ವಧೆವರೆಗೆ ಒಂದು ಇಡೀ ರಾತ್ರಿ. ಶುಂಭಾನಿಶುಂಭರ ಹುಟ್ಟುವಿಕೆಯಿಂದ ಹಿಡಿದು ಅವರ ದೇವಲೋಕದ ಅವನ ವರದಿಂದ ಹಿಡಿದು ದೇವಲೋಕ ದಾಳಿಯಾಗಿ ಚಂಡಮುಂಡರ ಪ್ರವೇಶ ಆಗುವಲ್ಲಿವರೆಗೆ ಮತ್ತೊಂದು ದಿವಸ. ಈಗ 5 ದಿವಸದ ದೇವಿ ಮಹಾತ್ಮೆಗೆ ಬೇರೆ ಬೇರೆ. ಹಾಗಾದ್ರೆ ಈಗ ನಾವು ಸಂಪೂರ್ಣ ದೇವಿ ಮಹಾತ್ಮೆ ಅಂತ ಹೇಳುವುದರಲ್ಲಿ ಹಾಗಾದ್ರೆ ಅರ್ಥವೇ ಇಲ್ಲ. ಅದನ್ನು ಹಾಕುವುದಷ್ಟೇ ಹೊರತು ಸಂಪೂರ್ಣ ದೇವಿ ಮಹಾತ್ಮೆ ಎಂತ ಸಂಪೂರ್ಣ ಅಂದ್ರೆ ಈಗ 3 ಗಂಟೆಯಲ್ಲಿ ಎಲ್ಲವನ್ನು ಓಡಿಸಿ ತೋರಿಸ್ಲಿಕ್ಕೆ ಆಗಲ್ಲ. ದೇವಿಯ ಮಹಾತ್ಮೆ ಒಂದು ವಿಭಾಗದ, ಈಗ ಮಧುಗೈಟವರ ವಧೆಯಲ್ಲಿ ಒಂದು ದೇವಿ ಮಹಾತ್ಮೆ ಅದು. ಈಗ ಮಹಿಷ ವಧೆ ಒಂದು ದೇವಿ ಮಹಾತ್ಮೆ, ಅದು ದೇವಿಯ ಮಹಾತ್ಮೆ ಒಂದು. ಮಹಿಷ ವಧೆಯೇ ಒಂದು ದೇವಿ ಮಹಾತ್ಮೆ. ಶಾಂಭವಿ ವಿಜಯ ಶುಂಭಾನಿಶುಂಭರ ಒಂದು ಪ್ಲಾಟ್, ಅದೊಂದು ಪ್ಲಾಟೇ, ಅದು ಸಪರೇಟ್ ಪ್ಲಾಟ್ಗಳದು, ಅದು ಒಂದು ದೇವಿ ಮಹಾತ್ಮೆ. ಸರಿ ನೋಡಿ, ಮತ್ತೆ ಸಂತೋಷ್ ಶಕ್ತಿನಗರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಂತೋಷ್. ಸರ್ ನಮಸ್ತೆ. ಮಾತಾಡಿ ಸಂತೋಷ್. ಸತೀಶ್ ಅಣ್ಣ ನಮಸ್ತೆ. ನಮಸ್ಕಾರ. ನಾನು ಒಂದೇ ಮಾತಲ್ಲಿ ಹೇಳ್ತೇನೆ. ಹೇಳಿ ಅಣ್ಣ. ನಮ್ಮ ಸತೀಶ್ ಅಣ್ಣ ಕಲಾವಿದರ ಕಾಮಧೇನ. ಥ್ಯಾಂಕ್ ಯು. ಬೇರೆ ಏನೇನು ಹೇಳುವಂಥದ್ದು ಅದೇ ಒಂದು ದೊಡ್ಡ ಮಾತು. ಥ್ಯಾಂಕ್ ಯು ಸಂತೋಷ್ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂದರೆ ಇದು ಎಲ್ಲೋ ಅಂದರೆ ನೀವು ಹೇಳುವಾಗೆ ದೇವಿ ಪುರಾಣವನ್ನು ಓದಿಕೊಂಡು ಹೋದರೆ ಅದೇನೋ ಒಂದು ವಾರದಲ್ಲಿ ಕೂಡ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಎಲ್ಲೋ ಒಂದು ಈಗ ನಾವು ಒಂದು ದಿನದ ಇದಕ್ಕೆ ನಾವು ಸೆಟ್ ಆಗಿಬಿಟ್ಟಿದ್ದೇವೆ ದೇವಿ ಮಾತ್ಮೆಗೆ. ಅಲ್ಲಿ ಒಂದು ಅದರ ರೇಖೆಗಳು ಏರುಗತಿ ತಳಗತಿ ಹೀಗೆ ಹೋಗ್ತಾ ಇರ್ತದೆ. ಅದನ್ನು ಈಗ ಒಂದು ಸದ್ಯ ಒಂದು 50-60 ವರ್ಷಗಳಲ್ಲಿ ಹಾಗೆ ಮಾಡಿ ಇಟ್ಟಿದ್ದಾರೆ. ಒಂದೂವರೆ ಗಂಟೆ ಆಗುವಾಗ ಮಹಿಷಾಸುರ ಬರುವುದು, ಮಧ್ಯರಾತ್ರಿ ಆಗುವಾಗ ಮತ್ತೊಂದು 3 ಗಂಟೆ ಆಗುವಾಗ ದೇವಿ ಪ್ರತ್ಯಕ್ಷ ಆಗಿ ಮಹಿಷವಧೆ ಆಗುವುದು, ಬೆಳಗ್ಗಿನ ಕಾಲಕ್ಕೆ ಚಂಡಮುಂಡರು ರಕ್ತ ಬೀಜ ಬರುವಾಗ ಅದೊಂದು ಜನಗಳು ಅದಕ್ಕೆ ಒಂದು ಮೈಂಡ್ ಸೆಟ್ ಆಗಿ ಹೋಗಿದ್ದಾರೆ. ಈಗ ಮಧ್ಯಾಹ್ನ ಆಟ ಆಗುದಿಲ್ವಾ? ಈಗ ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಆಗಿ 7 ಗಂಟೆವರೆಗೆ ಆಟ ಆಗುತ್ತೆ, ಇಡೀ ದೇವಿ ಮಹಾತ್ಮೆ ಆಟ ಆಗುತ್ತೆ 6-7 ಗಂಟೆಯಲ್ಲಿ. ಜನಗಳು ಅದನ್ನು ನೋಡ್ತಾರೆ, ಇಷ್ಟಪಡ್ತಾರೆ. ಅಲ್ಲಿ ಕಥೆಯೇ ಮುಖ್ಯ ಹೊರತು ಮತ್ತೆ ಆಲಿಸುವವನು ನೋಡುವವನ ದೃಷ್ಟಿ, ಯಾವುದೇ ಸೌಂದರ್ಯ ಇರಲಿ, ಯಾವುದರ ಸೌಂದರ್ಯವೂ ಇರಲಿ, ನೋಡುವವನ ದೃಷ್ಟಿಯಲ್ಲಿರುವುದು ಅಂತ. ಈ ಬದಲಾದಂಥ ಒಂದು ಸನ್ನಿವೇಶಗಳು ಕೂಡ ಬಹುಶಃ ಯಕ್ಷಗಾನದ ಒಂದು ರಾತ್ರಿಯಿಂದ ಬೆಳಗಿನ ತನಕ ನೋಡುವಂಥ ಒಂದು ಕಲೆ ಇದ್ದರೆ ಅದು ಯಕ್ಷಗಾನ, ಅದು ಇರುವುದು ಕರಾವಳಿಯಲ್ಲಿ ಮಾತ್ರ ಇರುವುದು. ಸತ್ಯವೇ. ಅದೆಲ್ಲೋ ನಾವು ಕಳ್ಕೊಂಡು ಬಿಡ್ತೀವೋ? ಅದೇ ಖಂಡಿತ. ಅದು ಆ ನೋವು ಎಲ್ರಿಗೂ ಇದೆ, ಆ ನೋವು ಎಲ್ಲ ಕಲಾವಿದರಿಗೂ ಇದೆ, ಕಲಾ ರಸಿಕರಿಗೂ ಇದೆ. ಅದನ್ನು
ಅದಕ್ಕೆ ಕಾರಣವಾಗಿ ಇರುವಂಥದ್ದು ಇವತ್ತಿನ ಮುಂದಿನ ಪೀಳಿಗೆಗೆ ಬಹುಶಃ ಅದು ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯಾದ ಬದಲಾವಣೆಗಳು ಆಗಿರುವುದರಿಂದ ಅನಿವಾರ್ಯ ಆಗ್ತದೋ ಅಂತ? ಹೌದು, ಅನಿವಾರ್ಯ ಆಗುತ್ತೆ. ಅನಿವಾರ್ಯ. ಹಿಂದೆ ಎಲ್ಲ ರಾತ್ರಿ ತನಕ ಬೆಳಿಗ್ಗೆವರೆಗೂ ತದೇಕ ಚಿತ್ತದಿಂದ ಯಕ್ಷಗಾನ ನೋಡುವಂತ ಒಂದು ರೀತಿಯ ಮನೋಭೂಮಿಕೆ ಇತ್ತು. ಬದಲಾದಂಥ ಕಾಲಘಟ್ಟದಲ್ಲಿ ಪಟ್ಲರು ಬರ್ತಾರೆ, ಪಟ್ಲರು ಬಂದಾಗ ಬರುವುದು, ಆನಂತರ ಪಟ್ಲರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ನಿಲ್ಲೋದು, ಮತ್ತೆ ಹೋಗೋದು. ಅಂದರೆ ಆಯಾಯ ಒಂದು ತನ್ನ ಇಷ್ಟದ ಒಂದು ರಸ ಆಗುವಾಗ ಅಲ್ಲಿವರೆಗೆ ಇರೋದು, ಹೋಗುವಂತ ಒಂದು ಮನೋಭೂಮಿಕೆ, ಅದು ಬೆಳವಣಿಗೆ ಆಗಿರೋದು. ಅಲ್ಲ ಅದು ಬೆಳವಣಿಗೆ ತುಂಬಾ ಆಗಿದೆ. ಈಗ ಪಟ್ಲರು ಅಂತೇಳಿ ನಮ್ಮ ಅಭಿಮಾನಿಗಳು ಹಾಗೆ ಹೇಳ್ಬೋದು. ಎಲ್ಲ ಕಲಾವಿದರಿಗೆ ಆಯಾ ಅಭಿಮಾನಿಗಳಿರ್ತದೆ. ಈಗ ಕಲೆಯ ಅಭಿಮಾನಿಗಳು ಯಾರೇ ಕಲಾವಿದರು ಬರಲಿ, ನಾವು ಆಟ ನೋಡುದು, ಅವರಿಗೆ ಕಲಾವಿದರು ಮುಖ್ಯ ಆಗಿರುವುದಿಲ್ಲ. ಅವರಿಗೆ ದೇವಿ ಮಹಾತ್ಮೆ ಆಟ ನೋಡ್ಬೇಕು. ಕೆಲವರದ್ದು ಹರಕೆ ಇರುತ್ತೆ, ನಮ್ಗೆ ದೇವಿ ಮಹಾತ್ಮೆ ಆಟ ನೋಡ್ಬೇಕು ಅಂತ, ಅದೇ ಹರಕೆ ಆಗಿರುತ್ತೆ. ಕೆಲವರಿಗೆ ಇಂಥ ಕಲಾವಿದನ ವೇಷ ನೋಡ್ಲಿಕ್ಕೆ, ನಾನು ರಕ್ತ ಬೀಜ ನೋಡ್ಲಿಕ್ಕೆ ಮಾತ್ರ ಬರುದು ಅಂತೇಳಿ ಇರ್ತದೆ. ಅಥವಾ ಪಟ್ಲರ ನೀವೀಗ ಹೇಳಿದಾಗೆ ಪಟ್ಲರ ಪದ್ಯವನ್ನು ಕೇಳುವುದು ಮಾತ್ರ ಇರ್ತದೆ. ಕೆಲವರಿಗೆ ಪಟ್ಲರ ಎಲ್ಲ ಪದ್ಯ ಬೇಡ, ಚಂಡಮುಂಡರ ಪದ್ಯವನ್ನು ಕೇಳುವುದು ಮಾತ್ರ ಇರ್ತದೆ. ಅಥವಾ ಇನ್ನೊಂದು ಕಲಾವಿದರ ಪದ್ಯವನ್ನು ಆಸ್ವಾದಿಸುವಂತ, ಹೀಗೆ ಬೇರೆ ಬೇರೆ ಕಲಾವಿದರಿಗೆ ಬೇರೆ ಬೇರೆ ಅಭಿಮಾನಿಗಳಿರ್ತದೆ. ಒಂದು ಒಟ್ಟಂದದಲ್ಲಿ ಯಕ್ಷಗಾನದ ನಮಗೆ ತಾಳಮದ್ದಳೆ ಆದೀತು, ಆಟವೂ ಆದೀತು, ನಮ್ಗೆ ಒಂದು ಆಟ ನೋಡ್ಬೇಕು ಮರ ಇವತ್ತು ಅಂತ. ಅದು ಕಲಾವಿದರ ಮೇಲೆ ಅಭಿಮಾನಿ ಇರ್ತದೆ ಅವರಿಗೆ. ಯಾರು ಕಲಾವಿದರಾಗ್ಲಿ ಅವರಿಗೆ ಆಟ ಆಗ್ಬೇಕು. ಹೀಗೆ ಮುಂದಿನ ಪೀಳಿಗೆ ಬಗ್ಗೆ ನಾನು ಹೇಳಿದೆ, ಮಕ್ಕಳು ಬಹುಶಃ ಗೊತ್ತಿಲ್ಲ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೊಸ 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 ಉದಯೋನ್ಮುಖವಾದಂಥ ಕಲಾವಿದರುಗಳು ಬರ್ತಾ ಇದ್ದಾರೆ. ಇದೊಂದು ಆಶಾದಾಯಕವಾದಂಥ ಬೆಳವಣಿಗೆ. ಶಾಲಾ ಕಾಲೇಜುಗಳಲ್ಲೂ ಕೂಡ ಯಕ್ಷಗಾನವನ್ನು ಕಲಿಯುವಂಥ ರೀತಿಯಲ್ಲಿ ಬರ್ತಾ ಇದ್ದಾರೆ ಮಕ್ಕಳು. ಆದರೆ ಇವರನ್ನು ಪೂರ್ಣಾವಧಿ ಕಲಾವಿದರನ್ನಾಗಿ ಮಾಡುವಂಥ, ಅಥವಾ ಅವರು ಒಪ್ಪಿಕೊಂಡು ಬರುವಂಥ ಒಂದು ಪರಿಸ್ಥಿತಿ ಇನ್ನು ಮುಂದೆ ಬಂದಿತ್ತು ಯಕ್ಷಗಾನ ರಂಗಕ್ಕೆ ಅಂತ? ಅದು ಕಷ್ಟ ಸಾಧ್ಯ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಪೂರ್ಣಾವಧಿ ಕಲಾವಿದರನ್ನಾಗಿ ಯಾವ ರೀತಿ ಅವರನ್ನು ಎಳಿಲಿಕ್ಕೆ ಸಾಧ್ಯ ಹೇಳಿ? ಸಾಧ್ಯ ಇದೆ ಎಂಬುದಾಗಿದ್ದರೆ ಅದಕ್ಕೆ ಸರ್ವರು ಪ್ರಯತ್ನ ಮಾಡಬೇಕು. ಈ ಕಲೆ ಉಳಿಬೇಕಾದ್ರೆ, ಕಲೆ ಉಳಿಯುತ್ತದೆ, ಕಲೆ ಎಲ್ಲೂ ಹೋಗಲ್ಲ, ಕಲೆ ಉಳಿಯುತ್ತದೆ. ಆದರೆ ಈ ಕಲಾವಿದರನ್ನು ಹೀಗೆ ನೀವು ಹೇಳಿದಾಗೆ ಪೂರ್ಣಾವಧಿಯಾಗಿ ಬಳಸಿಕೊಳ್ಬೇಕಿದ್ರೆ ಇದರ ಭದ್ರತೆಯ ವಿಚಾರದಲ್ಲಿ ನಾವು ಯೋಚನೆ ಮಾಡಬೇಕು. ನೋಡಿ, 1 ವರ್ಷದ ಕೋವಿಡ್ ಬಂದು ಈಗ ಅಲ್ಲೋಲ ಕಲ್ಲೋಲ ಆಗಿದೆ. ಯಾರು ಕಿಟ್ಟು ಕೊಡ್ತಾರೆ, ಯಾರು ಏನು ಕೊಡ್ತಾರೆ ಅಂತ ನೋಡುವಂಥ ಪರಿಸ್ಥಿತಿ ಆಗಿದೆ. ಇನ್ನು ಪ್ರತಿ ವರ್ಷ ಕೆಲವರು ಹೇಳ್ತಾರೆ 3ನೇ ಅಲೆ ಬರ್ತದೆ, 4ನೇ ಅಲೆ ಬರ್ತದೆ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಎಲ್ಲಿ ಹೋಗಿತ್ತು? ಹಾಗಿದ್ರೆ ಗಮನ ಹರಿಸುವುದು ಯಾರು? ಯಾವುದೇ ಫೌಂಡೇಶನ್ ಆಗಲಿ ಎಷ್ಟು ಸಹಕಾರ ನೀಡಬಹುದು, ಯಾವುದೇ ಕ್ಷೇತ್ರ ಆಗಲಿ ಒಬ್ಬ ಕಲಾವಿದರನ್ನು ಎಷ್ಟು ನೋಡಬಹುದು. ಇದಕ್ಕೆ ಸರ್ಕಾರ ಗಂಭೀರ ಪ್ರಯತ್ನ ಮಾಡಬೇಕಲ್ಲ. ಅವರನ್ನು ಎಳಿಬಹುದು, ಪೂರ್ಣಾವಧಿ ಕಲಾವಿದರನ್ನಾಗಿ ಬೆಳೆಸ್ಕೊಳ್ಬಹುದು. ಅವ್ರಿಗೆ ಏನಿದೆ, ಬಂದ ನಂತರ ಏನು? ಈಗ ನಾನು ಒಬ್ಬ ಕಲಾವಿದ, ಒಬ್ಬ ವಿದ್ಯಾರ್ಥಿಯಲ್ಲಿ ಹೇಳ್ತೇನೆ, ನೋಡು ಮಗ, ನಿನಗೆ ಫೌಂಡೇಶನ್ ಅಂತ ನಾನು ಇಂತಿಷ್ಟು ನಿನಗೆ ಕಲಿಬೇಕಿದ್ರೆ ಸಹಕಾರ ನೀಡ್ತೇನೆ, ನೀನು ಪೂರ್ಣಾವಧಿ ಕಲಾವಿದನಾಗಿ ಬರಬೇಕು ಅಂತ. ಆಮೇಲೆ ಆ ಕಲಾವಿದನ ಭವಿಷ್ಯ ಏನು? ಮುಂದೆ ಕಲಾವಿದನ ಭವಿಷ್ಯ ಏನು? ಇದನ್ನು ಚಿಂತನೆ ನಾವು ಮಾಡಬೇಕಲ್ಲ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಹಾಳು ಮಾಡುವುದು ಮುಖ್ಯ ಅಲ್ಲ. ನಮಗೆ ಕಲೆಯೂ ಉಳಿಬೇಕು, ಕಲಾವಿದರು ಬೇಕು. ಹಾಗಂತೇಳಿ ಇನ್ನೊಬ್ಬನ ಭವಿಷ್ಯದ ಬಗ್ಗೆಯೂ ನಾವು ಚಿಂತನೆ ತುಂಬಾ ಮಾಡಬೇಕಾಗುತ್ತೆ. ಭವಿಷ್ಯ ಇಲ್ಲ ಅಂತ ಹೇಳಿದ್ದಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನೀಗ ಯಾವುದನ್ನು ಅನುಭವಿಸ್ತಾ ಇದ್ರು ಇದು ಯಕ್ಷಗಾನ ಕಲೆಯಿಂದಾಗಿ. ನಾನು ಈ ಕಲೆಗೆ ಬಂದು ಹಾಳಾಗ್ಲಿಲ್ಲ. ನಾನು ಈ ಪ್ರಪಂಚದಾದ್ಯಂತ ಅಭಿಮಾನಿಗಳನ್ನು ಸಂಪಾದಿಸುವುದು ಯಕ್ಷಗಾನ ಕಲೆಯಿಂದ. ಪಟ್ಲನಿಂದಾಗಿ ಯಕ್ಷಗಾನ ಕಲೆ ಅಲ್ಲ, ಯಕ್ಷಗಾನ ಕಲೆಯಿಂದಾಗಿ ನಾವು ಯಾವುದೇ ಕಲಾವಿದನೇ ಇರಲಿ, ನಾವು ನನಗೆ ಈ ಕಲೆ ಕೊಟ್ಟಷ್ಟು ಸಂಪತ್ತನ್ನು ಯಾವುದೇ ಕಲೆ ಇನ್ನೊಂದು ಕಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆ ಕಲೆಯಿಂದ ಅಷ್ಟು ಆ ಋಣವನ್ನು, ಆ ಯಕ್ಷಗಾನ ಕಲೆಯ ಋಣವನ್ನು ನನ್ನಿಂದ ತೀರಿಸಲಿಕ್ಕೆ ನನ್ನ ಯಾವ ಜನ್ಮದಲ್ಲೂ ನನ್ನಿಂದ ಸಾಧ್ಯ ಇಲ್ಲ. ಈ ಕಲಿಕೆಗಳಿಗೆ ಸಂಬಂಧಪಟ್ಟಾಗಿ ಈಗಿನ ಪೀಳಿಗೆ ತುಂಬ ಆಸಕ್ತವಾಗಿದೆಯಾ? ಅಂದರೆ ಬಹಳ ಇನ್ಡೆಪ್ತ್, ಅಂದರೆ ಹಿಂದೆ ಕಲಿತಿದ್ದಂಥ ರೀತಿಯಲ್ಲಿ ಈಗ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಎಲ್ಲಿಂದ ಆರಂಭ ಆಗ್ತಾ ಇತ್ತು? ಭಾಗವತರ ಸೇವೆ ಮಾಡುವುದರಿಂದ ಆರಂಭ ಆಗ್ತಾ ಇತ್ತು, ಅಥವಾ ಕಲಾವಿದರು, ಹಿರಿಯ ಕಲಾವಿದರ ಸೇವೆ ಮಾಡುವುದರಿಂದ, ಅಥವಾ ಟೆಂಟ್ ಕಟ್ಟುವುದನ್ನು ಸಾಧ್ಯ ಆಗ್ತಾ ಇತ್ತು. ಈಗ ಹಾಗಲ್ಲ, ಬಹಳ ಎಜುಕೇಟೆಡ್ ಇದ್ದಾರೆ. ಅವರು ಬರುವಂಥ ರೀತಿಯಲ್ಲಿ ಕಂಪ್ಲೀಟ್ ಆದಂಥ ಅಧ್ಯಯನವನ್ನು ಎಲ್ಲವನ್ನೂ ಮಾಡಬೇಕು, ಅವರು ಎಲ್ಲ ರೀತಿಯ ಅಧ್ಯಯನಗಳನ್ನು ಮಾಡಬೇಕಾದಂಥ, ಅದು ಸಾಧ್ಯ ಇದೆಯಾ? ಸಾಧ್ಯ ಇದ್ದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆದವರು ಇದ್ದಾರೆ, ಬೆರಳೆಣಿಕೆಯಲ್ಲಿ ಮಾತ್ರ. ಮೊದಲನೇವರು ಅದರಲ್ಲೇ ಇದ್ರು. ಒಬ್ಬ ಯಕ್ಷಗಾನದ ಒಬ್ಬ ಭಾಗವತ ಅಂತ ಹೇಳಿದರೆ, ಈಗ ಒಬ್ಬ ಸಮರ್ಥ ಭಾಗವತ, ಒಂದು ಮೇಳದ ಭಾಗವತನಿಗಾದ ಅರ್ಹತೆ ಸಾಧಾರಣವಾಗಿ ಈಗಿನ ಜನರೇಷನಲ್ಲಿ ಯಾವ ಭಾಗವತನಲ್ಲೂ ನಾನು ಕಾಣಲಿಲ್ಲ. ನಾನು ನೇರವಾಗಿ ಹೇಳ್ತೇನೆ, ನಾನೊಬ್ಬ ಭಾಗವತನಾಗಿ ನಾನು ಇನ್ನೊಬ್ಬ ಕಲಾವಿದರನ್ನು ದೂಷಿಸುವಂಥ ವ್ಯಕ್ತಿ ಪ್ರಮೇಯಕ್ಕೆ ನಾನು ಹೋಗಲ್ಲ. ಏನು ಒಬ್ಬ ಭಾಗವತನಾದ್ರೆ ಅವನಿಗೆ ಏನು ಅರ್ಹತೆ ಇರಬೇಕು?
ಕೇವಲ ಪದ್ಯ 4 ಜನ ಅಭಿಮಾನಿಗಳು ನಮಗೆ ಸಿಕ್ಕಿದ ಕೂಡಲೇ ನಾನು ಭಾಗವತ ಅಂತೇಳಿ ಆಗಲ್ಲ. ಅವನಿಗೆ ಅರ್ಹತೆ ಬೇಕು, ಪ್ರಸಂಗ ರಚನೆಯ ಬಗ್ಗೆ ಗೊತ್ತು ಬೇಕು, ಪ್ರಸಂಗ ಆಡಿಸುವ ನಿಟ್ಟಿನಲ್ಲಿ ಯಾವುದೇ ಕಲಾವಿದ ಯಾವ ಪ್ರಶ್ನೆ ಆ ಪ್ರಸಂಗದ ಬಗ್ಗೆ ಕೇಳಿದ್ರು, ಪೌರಾಣಿಕ ಮಾಹಿತಿಯನ್ನು ಕೇಳಿದ್ರು ಅದರ ಬಗ್ಗೆ ಎಲ್ಲ ಅರಿವಿರಬೇಕು. ನಾನು ತೆಂಕು ತಿಟ್ಟಲ್ಲಿ ಅದರ ಬಗ್ಗೆ ಮಾತ್ರ ಮಾತಾಡ್ತೇನೆ ನಾನು. ಈಗ ನಾನು ಪ್ರಸ್ತುತ ಕಾಣುವಂತ 2 ಭಾಗವತಗಳು ಆ ಸ್ಥಾನವನ್ನು ಹೊಂದಿದಂತ 2 ಭಾಗವತಗಳು ನನ್ನ ದೇವರುಗಳಾದ ಬಲಿಪ ಭಾಗವತವರು ಮತ್ತೆ ಬೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರು ಮಾತ್ರ ಆ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಯೋಗ್ಯತಾವಂತರು. ನನಗೆ ಆಕ್ಷೇಪಣೆಗಳು ಬರ್ಲಿಕ್ಕೂ ಸಾಕು, ಅದಕ್ಕೆ ಹೇಳಿದ್ದಲ್ಲ, ನೇರವಾಗಿ ಹೇಳ್ತೇನೆ ಅದ್ರ ಬಗ್ಗೆ. ನಾನು ಅದಕ್ಕೆ ಯೋಗ್ಯನಲ್ಲ. ಆ ಸ್ಥಾನ ಅಂದ್ರೆ ಅಂತ ಎಲ್ಲಾ ಪ್ರಾಕಾರಗಳನ್ನು ಕೇವಲ ಪದ್ಯ ನಾವು ತಾಳ ಹಿಡಿದು ಪದ್ಯ ಹೇಳಿದ ಕೂಡಲೇ ಆಗಲ್ಲ, ಭಾಗವತನಾಗಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕ ನೋಡಿ ಒಂದು ಪ್ರಸಂಗ ಆಡಿಸಿದ ಕೂಡಲೇ ಕಲಾವಿದರಲ್ಲಿ ಹೋಗಿ ಕೇಳಿ ಒಂದು ಪ್ರಸಂಗ ಆಡಿಸಿದ ಕೂಡಲೇ ಭಾಗವತನಾಗಲಿಕ್ಕೆ ಸಾಧ್ಯ ಇಲ್ಲ. ಪದ್ಯ ಒಳ್ಳೇದಾಗ್ಬೋದು, ಆ ದಿವಸದ ಆಟವೂ ಒಳ್ಳೇದಾಗ್ಬೋದು, ಅದು ವಿಷಯ ಬೇರೆ. ಎಲ್ಲ ಪ್ರಾಕಾರಗಳನ್ನು ಆ ಯಕ್ಷಗಾನದ ಅಳವಡಿಕೆಗಳನ್ನು ತಿಳಿದಂತ ಒಂದು ಸಮರ್ಥ ಅವನೇ ಭಾಗವತನಾಗಲಿಕ್ಕೆ ಸಾಧ್ಯ. ಅದಿರೋದು ನಾನು ಕಂಡ ಮಟ್ಟಿಗೆ ಬೊಟ್ಟಿಗೆರೆ ಪುರುಷೋತ್ತಮ ಬಲಿಪ ನಾರಾಯಣ ಭಾಗವತರು ಮತ್ತೆ ಬೊಟ್ಟಿಗೆರೆ ಪುರುಷೋತ್ತಮ. ಮುಂದೆ ಹಾಗಿದ್ರೆ ಮುಂದಿನ ಅಂದರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್ನ ಇದರಲ್ಲೂ ಕೂಡ ಆ ರೀತಿಯಾದಂಥ ಪ್ರತಿಭೆಗಳನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಖಂಡಿತವಾಗಿಯೂ ಅವರ ಆ ಪೀಳಿಗೆಯು ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗ್ತದೆ ಅನ್ನುವಂಥದ್ದು. ಅಲ್ಲ, ಆ ಮಟ್ಟಿಗೆ ಈಗ ಬಲಿಪರ ಮಕ್ಕಳೆಲ್ಲ ಭಾಗವತಿಕೆ ಮಾಡ್ತಾ ಇದ್ದಾರೆ, ಅದು ವಿಷಯ ಬೇರೆ. ಆ ವಿದ್ವತ್ ಅವರಿಗೆ ಬರ್ತದ ನನಗೆ ಗೊತ್ತಿಲ್ಲ. ಈಗ ಬಲಿಪ ನಾರಾಯಣ ಭಾಗವತರಲ್ಲಿ ಇದ್ದಂಥ ವಿದ್ವತ್ ಅವರ ಮಕ್ಕಳಿಗೆ ಬರ್ತದ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬರಲಿಕ್ಕೆ ಇಲ್ಲ ಅಂತಲೂ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆಯ ಮೇಲೆ ಇರೋದು. ಈಗ ಬೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರ ನಂತರ ಅವರ ಮಕ್ಕಳು ಅದನ್ನು ಅಳವಡಿಸಿಲ್ಲ ಯಾರು ಕೂಡ, ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಈಗ ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟರ ಒಂದು ಚಂದೋ ಬ್ರಹ್ಮ ಅಂತ ಅವರಿಗೆ ಖ್ಯಾತಿ, ಅವರ ಪೀಳಿಗೆಯವರು ಮತ್ತೆ ಯಾರು ಅದನ್ನು ಅಭ್ಯಾಸ ಮಾಡಿ ಅದರಲ್ಲಿ ಯಾರು ಇಲ್ಲ ನೋಡಿ. ಅದೆಲ್ಲ ಮುಂದೆ ಹೋದಂತಹ ಸಂಗತಿ. ಈಗ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರಂತ ಒಬ್ಬ ವಿಮರ್ಶಕ ವಿದ್ವಾಂಸ ಯಕ್ಷಗಾನದಲ್ಲಿ ಯಾವುದೇ ವಿಭಾಗದಲ್ಲಿ ಕೇಳಿದ್ರೆ, ಆ ನಂತರದಲ್ಲಿ ಅವರ ಪೀಳಿಗೆಯನ್ನು ಕೇಳಿದ್ರೆ ಇದೆಯಾ? ಅದು ಇಲ್ಲ. ಇಂಥದ್ದು ಅರ್ಥಧಾರಿಕೆಗೆ ಈಗ ನಮ್ಮ ಶ್ರೇಷ್ಠ ಭಾಗವತರುಗಳು, ಆಮೇಲೆ ಖ್ಯಾತಿವತ್ತ ಭಾಗವತರು ಕಾಯಿಂಗನ ಹೊಡ್ರಿದ್ರು ದಿವಂಗತ, ಆ ನಂತರ ಯಾರಿದ್ದಾರೆ? ಅವ್ರದ್ದು ಫ್ಯಾಮಿಲಿಯಲ್ಲಿ ಯಾರು ಇಲ್ಲ. ಈಗ ದಿನೇಶ್ ಅಮ್ಮಣ್ಣವರು, ಪುತ್ತಿಗೆ ರಘುರಾಮ ಹೊಳ್ಳರಾಗ್ಲಿ, ಪದ್ಯಾಣ ಗಣಪತಿ ಭಟ್ರಾಗ್ಲಿ, ಅವರ ಪೀಳಿಗೆಯಲ್ಲಿ ಆ ಸ್ಥಾನವನ್ನು ಅಲಂಕರಿಸುವವರು ಯಾರಿದ್ದಾರೆ ಅಂತ ಕೇಳಿದ್ರೆ ಯಾರು ಇಲ್ಲ. ಅದು ಅಲ್ಲಿಗೆ. ಕೊನೆಯದಾಗಿ ಭಾಗವತರೆ, ಬಹುಶಃ ನಾವೆಲ್ಲ ಕೂಡ ಸರ್ಕಾರದ ಕಡೆಗೆ ಮುಖ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಮುಂದಿನ ದಿನಗಳಂತೂ ಯಕ್ಷಗಾನದ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕರಾವಳಿಯಲ್ಲಿ ಅಂತೂ ಇದೊಂದು ಬದುಕು, ಯಕ್ಷಗಾನ ಅನ್ನೋದು ಬದುಕೆ ಅನ್ನುವಂಥ ಒಂದು ಸಂದರ್ಭ. ಸೊ ಒಂದು ಒತ್ತಾಯ ಸರ್ಕಾರದ ಮೇಲೆ, ಯಕ್ಷಗಾನದ ಎಲ್ಲ ಕಲಾವಿದರುಗಳು ಸೇರಿ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲವಾ? ನಮ್ಮನ್ನೂ ಕೂಡ ಯಕ್ಷಗಾನದ ಕಲಾವಿದರುಗಳನ್ನು ಕೂಡ ಸರ್ಕಾರ ಪರಿಗಣಿಸಬೇಕು ಅಂತ ಅನ್ನುವಂಥದ್ದು ಯಾವ ರೀತಿಯಲ್ಲಿ ನೀವು ಮಾಡಬೇಕಾಗಿದೆ? ಅಲ್ಲ, ಅದಕ್ಕೆ ಸಮಷ್ಟಿ ಯೋಚನೆ ಮಾಡಬೇಕಾಗುತ್ತೆ. ವಿದ್ವಾಂಸರುಗಳು, ಹಿರಿಯ ಕಲಾವಿದರುಗಳೆಲ್ಲ ಸೇರಿ ಸಮಷ್ಟಿಯಾಗಿ ಯೋಚನೆ ಮಾಡಿ ನಾವು ಮುಂದೆ ಹೋದರೆ ಖಂಡಿತವಾಗಿ ಸಾಧ್ಯ ಇದೆ. ಒಂದನೇದ್ದು, ಮೊದಲಾಗಿ ನಾವು ಎಲ್ಲದಕ್ಕಿಂತ ಹೋಗಬೇಕಾದ ಇದೊಂದು ರಾಜ್ಯದ ಕಲೆ, ಇದೊಂದು ದೇಶದ ಕಲೆ ಎಂಬುದನ್ನು ಮೊದಲು ಒಪ್ಪಿಕೊಳ್ಳಬೇಕು. ಅದುವೇ ಆಗಿಲ್ಲ. ಇದು ಕೇವಲ ಇಲ್ಲಿಗೆ ಸೀಮಿತವಾಗಿದೆ. ಯಾವ್ಯಾವುದೋ ಕಲೆಗಳು ಹೋಗಿ ಅದನ್ನು ಮಾಡಿಕೊಂಡು ಬಂದಿವೆ. ಎಲ್ಲೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದಾಗ ಅವರೆಲ್ಲೋ ಗುರುತಿಸ್ತಾರೆ, ಆದರೆ ನಮ್ಮ ರಾಜ್ಯದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಕಲೆ ಅಂತ ರಾಜ್ಯದ ಕಲೆಯಾಗಿ ಗುರುತಿಸುವಾಗಿ ನೋಡಿ ಅಕಾಡೆಮಿ ಮಾಡಿದೆ. ಹೌದು, ಅದು ಅಕಾಡೆಮಿಕ್ ಆದಂತ ಕೆಲಸ ಮಾತ್ರ ಮಾಡ್ತದೆ, ಅಷ್ಟೇ ಮಾಡಿದೆ. ಅದರಲ್ಲಿ ಕೇವಲ ಈ ಯಕ್ಷಗಾನ ಮಾತ್ರ ಅಲ್ಲ, ಎಲ್ಲವೂ ಸೇರಿದೆ. ನಿಮ್ಮ ದೊಡ್ಡ ಆಟ, ಸಣ್ಣ ಆಟ, ಅದು ಆ ಮೇಲಿನದ್ದು, ಆ ಮೂಡಲಪಾಯ, ಅದು ಎಲ್ಲ ಸೇರಿ ಬಂದಿದೆ. ಕೇವಲ ಇದಕ್ಕೆ ಸೀಮಿತವಾಗಿಲ್ಲ. ಯಕ್ಷಗಾನ ಬಯಲಾಟ ಅಕಾಡೆಮಿ ಕೂಡ ಇದಕ್ಕೆ ಸೀಮಿತವಾಗಿಲ್ಲಲ್ಲ. ನೋಡಿ, ರಾತ್ರಿಯಿಂದ ಬೆಳಗ್ಗೆವರೆಗೆ ಆಗುದು ಈ ಯಕ್ಷಗಾನ ಕಲೆ ನಮ್ದು. ಹೌದು, ಅದರ ಬಗ್ಗೆ ಯೋಚನೆ ಮಾಡುವವರು, ಚಿಂತನೆ ಮಾಡುವವರು ತುಂಬಾ ಜನ ಇದ್ದಾರೆ. ಅದರ ಬಗ್ಗೆ ಹೋಗಿ ಹೋರಾಟ ಮಾಡುವವರು ಬೇಕು, ಮುಂಚೂಣಿಯಲ್ಲಿ ಹೋಗಿ ಮುನ್ನುಗ್ಗುವವರು ಬೇಕು. ಇದನ್ನು ನಮ್ಮ ರಾಜ್ಯದ ಕಲೆ, ದೇಶದ ಕಲೆ ಅಂತ, ಇದು ಇನ್ನೂ ನಾವು ಫೋಕ್ ಡ್ಯಾನ್ಸ್ ಅಂತೇಳಿ, ಇದು ಜನಪದ ಕಲೆ ಅಂತ ಇಲ್ಲಿ 10 ನಿಮಿಷ ಬಂದು ಕುಣಿದು ಹೋಗುವಂತ ಕಲೆ ಅನ್ನುವಂತ ರೀತಿ ಅದನ್ನೇ ಮಾಡಿದ್ರೆ ಇದು ಹೇಗೆ ಸಾಧ್ಯ ಹೇಳಿ? ಅದು ಮಾಡಿದ್ರೆ ಸಾಧ್ಯವೇ ಇಲ್ಲ. ಕೇವಲ ನೋಡಿ, ಈಗಲೇ ಹಾಗೆ ಅವರು ನಮ್ಮ ಕಣ್ಣೋರಿಸಲಿಕ್ಕೆ ಒಂದು 3,000 ರೂಪಾಯಿ ಕೊಟ್ಟು ಬಿಡ್ತಾರೆ. ಗವರ್ಮೆಂಟ್ ಇಂದ ಇಂತ ಬಂತು, ಬಿಜೆಪಿ ಸರ್ಕಾರದಿಂದ ಬಂತು, ಕಾಂಗ್ರೆಸ್ ಸರ್ಕಾರದಿಂದ ಬಂತು, ಅಥವಾ JDS ಇಂದ ಬಂತು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ತಾರೆ. ಅಷ್ಟು ಬಂತು ಅಂತ ಸಾಕಾ? 3,000 ರೂಪಾಯಿ ಅವನ ಒಂದು ದಿನದ ಖರ್ಚು ಸಾಕ? ಅದು ಮುಖ್ಯ ಅಲ್ಲ. ಅದನ್ನು ನಾವು ಮುಂದೆ ಇದರ ವ್ಯಾಪ್ತಿಯ ಬಗ್ಗೆ ಯೋಚಿಸಬೇಕಾಗುತ್ತೆ.
ಸೊ ಯಾವ ರೀತಿಯಲ್ಲಿ ಇದನ್ನು ಮಾಡಬಹುದು? ಸಮಷ್ಟಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ಆಕ್ರಮಣ ಮಾಡಿದ್ರೆ, ಅವರ ಮೇಲೆ ಒತ್ತಡ ತಂದ್ರೆ, ಈಗ ಇದು ಸಕಾಲ. ಯಾಕೆಂತ ಹೇಳಿದ್ರೆ ಬಿಜೆಪಿ ಗವರ್ಮೆಂಟ್ ಈಗ ಸರ್ಕಾರ ನಡೆಸ್ತಾ ಇದೆ. ಒಂದು 7 ಜನ MLAಗಳು ನಮ್ಮ ಈ ಕ್ಷೇತ್ರದಲ್ಲೇ ಇದ್ದಾರೆ. ನಾವು ಉಡುಪಿ ಉತ್ತರ ಕನ್ನಡವನ್ನು ತೆಗೊಂಡ್ರು ಕೂಡ ತುಂಬಾ ಜನ MLAಸ್ಗಳು ಯಕ್ಷಗಾನದ ಬಗ್ಗೆ ಗೊತ್ತಿರುವವರೇ ಇದ್ದಾರೆ. ಎರಡನೇದ್ದು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರೇ ನಳಿನ್ ಕುಮಾರ್ ಕಟೀಲ್. ಅವರ ಇದೇ ಯಕ್ಷಗಾನ, ಅವರ ಮೂಲ ನೆಲೆ ಕೂಡ ಯಕ್ಷಗಾನವೇ. ಯಕ್ಷಗಾನಕ್ಕೆ ಅವಲಂಬಿತರಾಗಿದ್ದವರು. ಅವರ ಎಲ್ಲರ ಮೇಲೆ ಅವರಾಗಿ ಯಾವುದು ಖಂಡಿತವಾಗಿ ಮಾಡಲ್ಲ. ಈಗ ನಾವು ಒತ್ತಡ ಹೇರದಿದ್ರೆ ಅವರು ಯಾಕೆ ಮಾಡ್ತಾರೆ ಹೇಳಿ? ಅವರಿಗೆ ಎಷ್ಟೋ ಸಾವಿರ ಕೆಲಸಗಳು ಬೇರೆ ಇರಬಹುದು. ಇಲ್ಲಿ ಪಟ್ಲ ಭಾಗವತರಿಗೆ ರೆಡಿ ಇದ್ದಾರೆ. ನಾನು ಯಾವತ್ತೂ ರೆಡಿ ಇದ್ದೇನೆ ಇಂಥದಕ್ಕೆ. ಇಡೀ ಕರಾವಳಿ ಯಕ್ಷಗಾನದ ಎಲ್ಲರೂ ಕೂಡ ಇದ್ರ ಬಗ್ಗೆ ಮನಸ್ಸು ಮಾಡಿ ಅವರ ಮೇಲೆ ಒಂದು ಯಾವ ರೀತಿ ಒತ್ತಡ. ನಾವು ಪ್ರಯತ್ನ ಮಾಡ್ತೀರಾ ಈ ಬಗ್ಗೆ ಅವರನ್ನು ಸೇರಿಸಿ? ಅಲ್ಲ, ನಾವು ತುಂಬಾ ಪ್ರಯತ್ನ ಮಾಡಿ. ಆಮೇಲೆ ಕಾಳಿಂಗನೌಡರ ಅಭಿಮಾನಿ ಬಳಗ ಅಲ್ಲಿ ಕೂಡ ಪ್ರಯತ್ನ ಪಟ್ಟು ಒಂದು ಮಾನ್ಯ ಕೋಟ ಶ್ರೀನಿವಾಸ ಪೂಜೆ ಅವರಿಗೆ ಒಂದು ಮನವೆಲ್ಲ ಅವತ್ತು ಕೊಟ್ಟಿದ್ವಿ. ಅದು ಕೂಡ ಸಕ್ಸಸ್ ಆಗಿಲ್ಲ. ಆ ಟೈಮಲ್ಲಿ ಕೂಡ ಕೊಲ್ಲೂರಿಂದ ಒಂದು ಕಿಟ್ಟು ಪಾಪ ಅವರಿಗೆ ಎಷ್ಟು ಬೇಕೋ ಅದು ಒದಗಿಸಿ ಕೊಟ್ಟರು ಅವರು ಕಲಾವಿದರಿಗೋಸ್ಕರ. ಅದು ಮುಖ್ಯ ಅಲ್ಲ ನಮಗೆ. ಒಂದು ಹೊತ್ತಿನ ಕಿಟ್ಟಿ ನಮಗೆ ಅದು ಏನಾದ್ರೂ ಮಾಡಿ ಕೊಡಿಸಬಹುದು ಒಂದು ವರ್ಷಕ್ಕೆ, ಅದು ದೊಡ್ಡ ವಿಷಯ ಅಲ್ಲ. ನಮಗೆ ಮುಂದೆ ಬರುವಂತಹ ಈ ಪೀಳಿಗೆಗೆ ಏನಾದ್ರೂ ಒಂದು ಪ್ರಯೋಜನ ಆಗಬೇಕು. ಅಲ್ಲ, ನೀವೇನೋ ಒಂದು ಅಪಘಾತ ವಿಮೆ ಅಂತ ಮಾಡಿರುವುದರಿಂದ ವೇದಿಕೆಯಲ್ಲೇ ಅದೆಷ್ಟೋ ಕಲಾವಿದರುಗಳು ಮೃತರಾಗಿರುವಂಥ ಪರಿಸ್ಥಿತಿ ಸಂದರ್ಭ ಬಂದಾಗ ಕೂಡ ಸೊ ಅದು ಇದು ಇಲ್ಲ ಅಂತಿದ್ರೆ ಮತ್ತೇನೂ ಇಲ್ಲ ಅವರಿಗೆ. ಅವರೇ ಎಲ್ಲೂ ಇನ್ಸೂರ್ ಬೇರೆ ರೀತಿಯ ಬ್ಯಾಂಕ್ ಇದರಲ್ಲೂ ಕೂಡ ಅವರು ಇನ್ಸೂರ್ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಬದುಕು ಸಾಗಿಸ್ಲಿಕ್ಕೆ ನೋಡಿ, 2-3 ವರ್ಷಕ್ಕಿಂತ ಮುಂಚೆ ಒಂದು ಅಂಗಡಿಯ ಸಾಯಿಬರು ಒಂದು ಸಾಮಾನು ಕಟ್ಟಿ ಕೊಡ್ಲಿಕ್ಕೆ ಒಂದು ಚೀಟಿ ಕೊಟ್ಟಾಗೆ ಸಂಬಳದ ಚೀಟಿ ಕೊಡುದು ಕಲಾವಿದರಿಗೆ. ಅವನಿಗೆ ಒಂದು ಮೇಳದಲ್ಲಿ ನಾನು ಕಲಾವಿದನಾಗಿದ್ದೇನೆಂಬುದಕ್ಕೆ ದಾಖಲೆ ಇರಲಿಲ್ಲ. ನಾನೊಬ್ಬ ಯಕ್ಷಗಾನ ಕಲಾವಿದ ಅಂತ, ಕಲಾವಿದ ಅಂತ ಫೋಟೋ ತೋರಿಸಿ ಹೇಳ್ಬೋದು ಹೊರತು ಯಾವುದೇ ದಾಖಲೆ ಇಲ್ಲ ಅಂತ. ಫೋಟೋ ತೋರಿಸಿ ಹವ್ಯಾಸಿ ಕಲಾವಿದನು ಹೇಳ್ಬೋದು, ಫೋಟೋ ತೆಗೆಸಲಿಕ್ಕೆ ಯಾರು ವೇಷ ಮಾಡಿ ತೋರಿಸಬಹುದು. ನಾನು ಇಂಥ ಕ್ಷೇತ್ರದಲ್ಲಿ ದುಡಿತೇನೆ ಎಂಬುದಕ್ಕೆ ಆಧಾರ ಏನು? ಈಗ ನಾನು ಪಾವಂಜೆ ಮೇಳದಲ್ಲಿ ದುಡಿತೇನೆ ಎನ್ನುವುದಕ್ಕೆ ನನಗೆ ಆಧಾರ ಬೇಕು. ಹಾಗಾಗಿ ಯಕ್ಷಗಾನ ಮೇಳ ಅಂತ ಅನ್ನುವಂಥದ್ದು ಒಂದು ಅಧಿಕೃತವಾಗಿ ಘೋಷಿಸಬೇಕು ಅಂತ. ಕಲಾವಿದರಿಗೆ ಏನಾದ್ರೂ ಒಂದು ಆಧಾರ ಬೇಕು. ನಿಮಗೆ ಒಂದು ಮೇಳವನ್ನ ಆ ರೀತಿಯಾಗಿ ಘೋಷಿಸಬೇಕು. ಒಂದು ಕಲಾವಿದನ ಅಕೌಂಟಿಗೆ ಒಂದು ಕ್ಷೇತ್ರದಿಂದ ದುಡ್ಡು ಬಂದ್ರೆ ಅದು ಅದಾದ್ರೂ ಒಂದು ಆಧಾರ ಆಯ್ತು. ಮೊದಲು ಒಬ್ಬನಿಗೆ ಬೈಕ್ ತೆಗಿಬೇಕಿದ್ರೆ ಒಬ್ಬ ಕಲಾವಿದನಿಗೆ ಒಂದು ನಿನ್ನ ಕೆಲಸದ ಒಂದು ಸರ್ಟಿಫಿಕೇಟ್, ತಾವು ತಮ್ಮ ಸಂಬಳವನ್ನು ಅಕೌಂಟಿಗೆ ಹಾಕ್ತೀರಿ. ಹೌದು. ಅವರಿಗೆ ಇದು ಕೊಡ್ತಾ ಇದ್ದೀರಿ. ಪ್ರತಿಯೊಬ್ಬ ಕಲಾವಿದನ ಅಕೌಂಟಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದೆ ನಮ್ಮ ಅಧಿಕೃತವಾಗಿ. ಹಾಗಿದ್ರೆ ಒಂದು ಆ ಕ್ಷೇತ್ರದ ಕಲಾವಿದ ಎಂಬುದಾಗಿ ಅಧಿಕೃತವಾಗಿ ಆಯ್ತಲ್ಲ. ಈ ಬಗ್ಗೆ ನಾನು ಆವತ್ತಿನಿಂದ ನಾನು ಪ್ರಯತ್ನ ಪಟ್ಟದ್ದು ಇದಾಗಬೇಕು ಅಂತ. ಇಲ್ಲದಿದ್ರೆ ನಿವೃತ್ತಿಯಾಗಿ ಈಗ ಇಷ್ಟು ಜನ ಕಲಾವಿದರು ಹೋದ್ರು, ಅವರು ನನ್ನ ಫೋಟೋ ತೋರಿಸಿ ನಾನು ಇಂಥ ಮೇಳದಲ್ಲಿ ಇಷ್ಟು 40 ವರ್ಷ ದುಡಿದೆ, 50 ವರ್ಷ ದುಡಿದೆ ಅಂತ ಅವರು ಹೇಳ್ತಾರೆ ಹೊರತು ಏನು ದಾಖಲೆ ಇದೆ? ನಾನು ಅದನ್ನು ಕೇಳುದು. ಒಂದು 10 ವರ್ಷ ದುಡಿದಂತಹ ಒಬ್ಬ ಕಲಾವಿದ ನಿವೃತ್ತಿಯಾಗಿ ಹೋಗುವಾಗ ಅವನಿಗೆ ಸರ್ಕಾರದ ಸವಲತ್ತು ಏನಾದ್ರು ಸಿಗಬೇಕು. ಇರಬೇಕು. ಅದೊಂದು ಬೇಕೇ ಬೇಕು. ಅದು ಆಗಬೇಕಾಗಿದೆ. ಅದು ಎಲ್ಲರ ಸಮಷ್ಟಿ ಪ್ರಯತ್ನಗಳು ಆಗಬೇಕು. ಮೊದಲು ಚಿಂತನೆ ನಡೀಬೇಕು, ಆಮೇಲೆ ಸಮಷ್ಟಿ ಪ್ರಯತ್ನಗಳು ನಡೀಬೇಕು. ಅದು ಆದ್ರೆ ಸರ್ಕಾರನ ತೆಗೆಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ನೀವು ಹಾಗೆ ಹೇಳಿದ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಕ್ಕುತ್ತೆ ನೋಡಿ. ಆ ಯಂಗ್ ಜನರೇಷನ್ ಈ ವೃತ್ತಿಯನ್ನಾಗಿ ಕಲಾವಿದರು ಸ್ವೀಕರಿಸಲಿಕ್ಕೆ ಸಾಧ್ಯತೆ ಇದೆ. ನಮಗೆ ಮುಂದೆ ಆದ್ರೂ ನಮಗೆ ಪ್ರಯೋಜನ ಆಗ್ಬೋದು, ಭವಿಷ್ಯ ಇದೆ. ನಮಗೆ ರಿಟೈರ್ಮೆಂಟ್ ಆಗುವಾಗ ಒಂದು ಸರ್ಕಾರದಿಂದ ಈ ಸವಲತ್ತಾದ್ರೂ ಸಿಗ್ಬೋದಲ್ಲ ಎಂಬ ಒಂದು ಆ ನಿಟ್ಟಿನಲ್ಲಾದ್ರೂ ಚಿಂತನೆ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ. ಎಸ್ ಭಾಗವತರೆ, ಬಹಳ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಪಟ್ಲ ಫೌಂಡೇಶನ್ ಯಕ್ಷಗಾನ ಕಲಾವಿದರ ಜೊತೆಗೆ ನಿಂತಿದೆ. ಯಾವ ರೀತಿಯಲ್ಲಿ ಆಗಬೇಕು ಅದು ಮಾಡ್ತಾ ಇದೆ. ಜೊತೆಯಲ್ಲಿ ಸರ್ಕಾರ ಮಾಡಬೇಕಂತ ಕೆಲಸಗಳ ಬಗೆಗೂ ಕೂಡ ನೀವು ಅದರ ಗಮನ ಸೆಳೆಯುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀರಿ. ಯಶಸ್ವಿಯಾಗಲಿ ಅಂತ ನಾವು ಹಾರೈಸ್ತೇವೆ ಸರ್. ರಾಮದಾಸ್ರೆ, ನಿಮಗೂ ಹಾಗೂ V4ನ ಎಲ್ಲ ಬಂಧುಗಳಿಗೂ, ನನ್ನ ಅಭಿಮಾನಿ ದೇವರುಗಳಿಗೆ ಪ್ರೀತಿಪೂರ್ವಕ ನಮನಗಳು. ವೀಕ್ಷಕರೇ, ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.